ಯಕ್ಷ ಸಂವಾದ. ಇದು ಕಲಾವಿದರ ಜೀವನ ಚರಿತ್ರೆ. ಆತ್ಮೀಯ ಕಲಾಭಿಮಾನಿಗಳೇ, ಕರಾವಳಿಯ ಜನಜೀವನದಲ್ಲಿ ಹಾಸುಹೊಕ್ಕಾಗಿ ನಿಂತಿರುವ ಸಮೃದ್ಧ ಸರ್ವಾಂಗ ಸುಂದರ ಕಲೆ ಯಕ್ಷಗಾನ. ಶೃಂಗಾರ, ಹಾಸ್ಯ, ವೀರ, ರೌದ್ರ, ಭಯಾನಕ, ಕರುಣರಸಗಳು ಪ್ರಧಾನವಾಗಿರುವ ಈ ಕಲೆ ಧರ್ಮ, ಸಂಸ್ಕೃತಿ, ಪರಂಪರೆ, ಪುರಾಣ, ಇತಿಹಾಸಗಳೆಲ್ಲವನ್ನು ಪ್ರತಿಫಲಿಸುವ ಜೀವನ ಮೌಲ್ಯದ ಆಗರ. ಅಂತಹ ಕಲೆಯ ಸವಿಯನ್ನುಣಿಸುವುದಕ್ಕೆ ತಯಾರಾದ ನಮ್ಮ ತಂಡ ಯಕ್ಷಲೋಕ ವೈಭವ. ಯಕ್ಷರಂಗದಲ್ಲಿ ಸಾಧನೆಗೈದ ಕಲಾವಿದರನ್ನು ಪರಿಚಯಿಸಿ ಯುವ ಪೀಳಿಗೆಗೆ ಪ್ರೋತ್ಸಾಹವನ್ನು ನೀಡುವ ನಮ್ಮ ಈ ಕಾರ್ಯಕ್ರಮ ಯಕ್ಷ ಸಂವಾದ. ದಿನೇಶ್ ಶೆಟ್ಟಿ ಕಾವಲಕಟ್ಟೆಯವರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕಾವಲಕಟ್ಟೆ ಎಂಬಲ್ಲಿ 1/6/1977 ಶ್ರೀ ಮಹಾಬಲ ಶೆಟ್ಟಿ ಹಾಗೂ ಸುಂದರಿ ಶೆಟ್ಟಿ ದಂಪತಿಗಳಿಗೆ ಸುಪುತ್ರರಾಗಿ ಜನಿಸಿದರು. ಪ್ರಥಮ PUC ವಿದ್ಯಾಭ್ಯಾಸಕ್ಕೆ ತೃಪ್ತಿಪಟ್ಟ ಇವರನ್ನು ಆಕರ್ಷಿಸಿದ್ದು ಯಕ್ಷಗಾನ ರಂಗ. ಇವರ ತಂದೆಯು ಹವ್ಯಾಸಿ ಯಕ್ಷಗಾನ ಅರ್ಥಧಾರಿಯಾಗಿದ್ದರು. ಹಾಗಾಗಿ ಬಾಲ್ಯದಲ್ಲೇ ಯಕ್ಷಗಾನದಲ್ಲಿ ಆಸಕ್ತಿ ಹೊಂದಿದ ಇವರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಮೂರ್ಛೆಯಲ್ಲಿ 7ನೇ ತರಗತಿಯವರೆಗೆ ಕಲಿತು ನಂತರ 10ನೇ ತರಗತಿಯವರೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಪ್ರೌಢ ಮತ್ತು ಪದವಿ ಶಾಲೆ ಪೂಂಜಲಕಟ್ಟೆಯಲ್ಲಿ ಓದಿದರು. 8ನೇ ತರಗತಿಯಲ್ಲಿರುವಾಗ ಫಕೀರ ಗೇರುಕಟ್ಟೆಯವರಲ್ಲಿ ಯಕ್ಷಗಾನ ನಾಟ್ಯ ಕಲಿತು ಶಬರಿಮಲೆ ಅಯ್ಯಪ್ಪ ಯಕ್ಷಗಾನದಲ್ಲಿ ಶಬರಾಸುರನ ಬಲನಾಗಿ ಯಕ್ಷಲೋಕಕ್ಕೆ ಪಾದಾರ್ಪಣೆ ಮಾಡಿದರು. ಶ್ರೇಷ್ಠ ಕಲಾವಿದನಾಗಬೇಕೆಂದ ಆಶಯದೊಂದಿಗೆ ಶ್ರೀ ಧರ್ಮಸ್ಥಳ ಕ್ಷೇತ್ರದ ನಾಟ್ಯ ಕೇಂದ್ರಕ್ಕೆ ಸೇರಿ ಯಕ್ಷಗಾನ ಗುರುಗಳಾದ ಶ್ರೀ ಕೋಳಿಯೂರು ರಾಮಚಂದ್ರರಾಯರನ್ನು ಗುರುಗಳನ್ನಾಗಿ ಸ್ವೀಕರಿಸಿ ಅವರಿಂದ ನಾಟ್ಯಾಭ್ಯಾಸವನ್ನು ಮಾಡಿ ಪರಿಪೂರ್ಣರಾಗಿ ಹೊರಬಂದರು. ತಮ್ಮ 19ನೇ ವರ್ಷ ಪ್ರಾಯದಲ್ಲಿ ಅಂದರೆ 1997ರಲ್ಲಿ ಕಲಾ ಸೇವೆಯನ್ನು ಶ್ರೀ ಕಟೀಲು ಮೇಳದಲ್ಲಿ ಪ್ರಾರಂಭಿಸಿ ಸತತವಾಗಿ 23 ವರ್ಷಗಳ ಕಾಲ ಕಟೀಲು ಮೇಳದಲ್ಲಿ ತಿರುಗಾಟ ನಡೆಸಿ ಪ್ರಸ್ತುತ ಶ್ರೀ ಪಾವಂಜೆ ಮೇಳದಲ್ಲಿ ಪ್ರಧಾನ ವೇಷಧಾರಿಯಾಗಿ ಕಲಾ ಸೇವೆ ಮಾಡುತ್ತಾ ಒಟ್ಟು 28 ವರ್ಷಗಳ ಯಕ್ಷಾನುಭವವನ್ನು ಹೊಂದಿದ ಸಾಧಕ ಕಲಾವಿದರು. ಬಲಿಪ ಭಾಗವತರು, ಕುರಿಯ ಶಾಸ್ತ್ರಿಗಳು, ಪಟ್ಲ ಭಾಗವತರ ಸಮರ್ಥ ನಿರ್ದೇಶನದಿಂದ ಯಕ್ಷರಂಗದಲ್ಲಿ ಬೆಳೆದ ಇವರದು ಸರಳ ವ್ಯಕ್ತಿತ್ವ ನಮಗೆಲ್ಲ ಮಾದರಿ. ಅರ್ಥಧಾರಿ, ವೇಷಧಾರಿ ಮಾತ್ರವಲ್ಲದೆ ವ್ಯಾಪಾರಿಯಾಗಿ, ಕೃಷಿಕನಾಗಿ ಗುರುತಿಸಿಕೊಂಡಿರುವ ಇವರು ಆ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದವರು. ಸಾಧನೆ ಎಂಬುದು ವೇದನೆಯಲ್ಲ, ಅದೊಂದು ಶೋಧನೆ ಎಂಬುದನ್ನು ಸಮಾಜಕ್ಕೆ ತೋರಿಸಿಕೊಟ್ಟ ಮಹಾನ್ ಸಾಧಕರು. ತುಂಡು ವೇಷ, ಕಿರೀಟ ವೇಷಗಳಲ್ಲಿ ಕಾಣಿಸಿಕೊಳ್ಳುವ ಇವರು ವಿಷ್ಣುವಾಗಿ ಶ್ರೀದೇವಿಯನ್ನು ಸಾಕ್ಷಾತ್ಕರಿಸುವ ಬಗೆ, ಧರ್ಮ ಸಿಂಹಾಸನದಲ್ಲಿ ತನ್ನ ವಾಕ್ಚಾತುರ್ಯ ಮತ್ತು ಅಭಿನಯದ ಮೂಲಕ ಪ್ರೇಕ್ಷಕರ ಮನಮೆಚ್ಚಿಸಿದ ಪಾತ್ರ, ರಾಮರಕ್ಷಾ ಮಂತ್ರದ ಬಲಗೊಂಡು ಲಂಕೆಯಲ್ಲಿ ವಿಜೃಂಭಿಸಿದ ಹನುಮನ ಪಾತ್ರ, ಶ್ರೀರಾಮನಾಗಿ ವಾಲಿಗೆ ಮೋಕ್ಷವನ್ನು ಕರುಣಿಸುವ, ಭೀಷ್ಮನಾಗಿ ಕೌರವನಿಗೆ ಬುದ್ಧಿಮಾತು ಹೇಳುವ ಪಾತ್ರ, ಹೀಗೆ ಸಮಷ್ಟಿ ಕಲೆಯಾದ ಯಕ್ಷಗಾನ ರಂಗದಲ್ಲಿ ಸತ್ವಶಾಲಿಯಾದ ನಾಟ್ಯಾಂಗಕ್ಕೆ ಇರುವ ಸತ್ವವನ್ನು, ಶಕ್ತಿಯನ್ನು ಸರಳವಾಗಿ ಹೊರಗೆ ತಂದ ಪ್ರಗತಿ, ಪಾಂಡಿತ್ಯ ಇವರದು. ವೇಷಧಾರಿ ಮಾತ್ರವಲ್ಲದೆ
ತಾಳಮದ್ದಳೆಯ ಕ್ಷೇತ್ರದ ಪ್ರಸಿದ್ಧ ಅರ್ಥಧಾರಿಯಾಗಿಯೂ ಪ್ರಸಿದ್ಧರಾಗಿರುವ ಇವರ ಮಾತಿನ ಮೌಡಿ, ವೇಷಗಾರಿಕೆ ಇದೆಲ್ಲವನ್ನು ಸವಿಯುವುದೇ ಒಂದು ಭಾಗ್ಯ. ಶ್ರೀ ದಿನೇಶ್ ಶೆಟ್ಟಿ ಕಾವಲಕಟ್ಟೆಯವರು ತೆಂಕುತಿಟ್ಟಿನ ಯಕ್ಷಗಾನದಲ್ಲಿ ಮಾತ್ರವಲ್ಲದೆ ಬಡಗಿನಲ್ಲೂ ಶಲ್ಯ, ಕೃಷ್ಣ, ಶ್ರೀರಾಮ, ಅತಿಕಾಯ, ಹನುಮಂತ ಮುಂತಾದ ಪಾತ್ರ ನಿರ್ವಹಿಸಿ ಪ್ರೇಕ್ಷಕರ ಗಮನ ಸೆಳೆದವರು. ಈ ಎಲ್ಲಾ ಸಾಧನೆಗೆ ಸಹಕರಿಸುತ್ತಿರುವ ಇವರ ಧರ್ಮಪತ್ನಿ ಶ್ರೀಮತಿ ನಿರ್ಮಲಾ ಶೆಟ್ಟಿ ಹಾಗೂ ಪುತ್ರಿಯರಾದ ನಿಧಿತಾ, ಸಮೀಕ್ಷಾ ಹಾಗೂ ಸುಪುತ್ರ ವಿಷ್ಣುಕುಮಾರ್ ಇವರು ಕೂಡ ಯಕ್ಷಗಾನದಲ್ಲಿ ಅಭಿರುಚಿ ಹೊಂದಿದವರು. ದಿನೇಶ್ ಶೆಟ್ಟಿಯವರು ಯಕ್ಷಶುಕ, ಮಾತಿನ ಮಲ್ಲ ಎಂಬಂತಹ ಬಿರುದುಗಳೊಂದಿಗೆ 100ಕ್ಕೂ ಹೆಚ್ಚು ಸನ್ಮಾನಗಳನ್ನು ಪಡೆದು ದೇಶ ವಿದೇಶದಲ್ಲಿ 28 ವರ್ಷಗಳಿಂದ ತಿರುಗಾಟ ಮಾಡುತ್ತಾ ಹಲವಾರು ಅಭಿಮಾನಿಗಳ ಪ್ರೀತಿ ಸಂಪಾದಿಸಿದ ಇವರು ಇಂದು ನಮ್ಮ ಯಕ್ಷ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವುದು ನಮ್ಮ ತಂಡಕ್ಕೆ ಹೆಮ್ಮೆಯ ಕ್ಷಣ. ಇಂದು ನಮ್ಮ ಜೊತೆ ಸಂವಾದ ಮಾಡುವವರು ಯಕ್ಷಗಾನ ಕ್ಷೇತ್ರದಲ್ಲಿ ಮಿಂಚುತ್ತಿರುವ ಪ್ರತಿಭೆ. ತನ್ನದೇ ಆದ ಮಾತಿನ ಶೈಲಿಗೆ ಹಲವಾರು ಅಭಿಮಾನಿಗಳನ್ನು ಸಂಪಾದಿಸಿದ, ಆಟಕೂಟಗಳಲ್ಲಿ ಅದ್ಭುತ ವಾಕ್ಚಾತುರ್ಯ ತೋರುವ ಬಹುಬೇಡಿಕೆಯ ಕಲಾವಿದ, ಪ್ರಸ್ತುತ ಪಾವಂಜೆ ಮೇಳದಲ್ಲಿ ಸೇವೆ ಸಲ್ಲಿಸುತ್ತಾ ಇರುವ ದಿನೇಶ್ ಶೆಟ್ಟಿ ಕಾವಲಕಟ್ಟೆ. ದಿನೇಶ್ ಅಣ್ಣ, ನಮ್ಮ ಈ ಯಕ್ಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಸಂತೋಷ. ದಿನೇಶ್ ಅಣ್ಣ, ಯಕ್ಷಲೋಕಕ್ಕೆ ನಿಮ್ಮ ಪಾದಾರ್ಪಣೆ ಹೇಗಾಯಿತು? ಹಾಗೆ ನಿಮ್ಮ ಬಾಲ್ಯದಲ್ಲಿ ಯಕ್ಷಗಾನದ ಕುರಿತು ಒಲವು ಹೇಗೆ ಮೂಡಿತು? ಯಕ್ಷಗಾನ 1996-97ರಲ್ಲಿ ನಾನು ಧರ್ಮಸ್ಥಳ ಯಕ್ಷಕಲಾ ಕೇಂದ್ರದಲ್ಲಿ ಕೋಳಿಯೂರು ರಾಮಚಂದ್ರರಾಯರಿಂದ ಯಕ್ಷಗಾನ ನಾಟ್ಯಾಭ್ಯಾಸ ಮಾಡಿದೆ. ಯಕ್ಷಗಾನ ನಮ್ಮ ಬಹಳ ಅಚ್ಚುಮೆಚ್ಚಿನ ಒಂದು ಕಲೆ. ನಮ್ಮ ಹಿರಿಯರು ಕೂಡ, ಅಂದರೆ ತಂದೆ ತಾಯಿ ಮಾತ್ರವಲ್ಲ, ಮನೆಯವರೆಲ್ಲ ಮೊದಲು ಯಕ್ಷಗಾನದ ಬಗ್ಗೆ ಬಹಳಷ್ಟು ಒಲವಿದ್ದವರು. ಹಾಗಾದ ಕಾರಣ ನನಗೂ ಪುರಾಣದ ಕಥೆಗಳ ಬಗ್ಗೆ ಬಾಲ್ಯದಲ್ಲಿ ಬಹಳಷ್ಟು ಅಭಿಮಾನ ಇತ್ತು. ಮಾತ್ರವಲ್ಲ, ಓದುವಂಥ ಒಂದು ಹವ್ಯಾಸ ಇತ್ತು. ಹಾಗಾದ ಕಾರಣ ಅದನ್ನೇ ಮುಂದುವರಿಸುತ್ತಾ ಲಲಿತಾ ಕಲಾ ಕೇಂದ್ರದಲ್ಲಿ ನಾನು ಯಕ್ಷಗಾನ ನಾಟ್ಯಾಭ್ಯಾಸಕ್ಕೆ ಹೋದೆ. ಧರ್ಮಸ್ಥಳ ಯಕ್ಷ ಕೇಂದ್ರಕ್ಕೆ ಹೋಗುವಂತಹ ಸಂದರ್ಭ ಹೇಗೆ ಒದಗಿ ಬಂತು? ಅಂದರೆ ಯಕ್ಷಗಾನವನ್ನು ನೋಡುತ್ತಾ ಇದ್ದಾಗ ನಾನು ಪ್ರಥಮ PUC ಮುಗಿಸಿ ಒಂದು 6 ತಿಂಗಳು ಮನೆಯಲ್ಲೇ ಇದ್ದೆ. ಮತ್ತು ನನಗೆ ಯಕ್ಷಗಾನಕ್ಕೆ ಹೋದರೆ ಆದೀತು. ಯಕ್ಷಗಾನವನ್ನು ನೋಡುವಾಗ ಅದು ನನಗೆ ಬಹಳಷ್ಟು ಒಂದು ಆಕರ್ಷಣೀಯ ಕಲೆಯಾಗಿ, ಮಾತ್ರವಲ್ಲ ಒಂದು ದಾರ್ಶನಿಕ ಕಲೆಯಾಗಿ ಕಂಡುಕೊಂಡಿತ್ತು. ಹಾಗಾದ ಕಾರಣ ನಾನು ಅಲ್ಲಿ ಹೋಗುವುದಕ್ಕೆ ಕಾರಣ ಆಯಿತು. ನಿಮಗೆ ಯಕ್ಷರಂಗಕ್ಕೆ ಬರಲು ಯಾರಾದರೂ ಪ್ರೇರಣೆಯಾಗಿದ್ರಾ? ಯಕ್ಷಗಾನಕ್ಕೆ ಪ್ರೇರಣೆ ಅಂತಲ್ಲ, ಅಂದರೆ ನಮ್ಮಲ್ಲಿ ನನ್ನ ತಂದೆ ಯಕ್ಷಗಾನದ ಒಬ್ಬ ಹವ್ಯಾಸಿ ತಾಳಮದ್ದಳೆಯ ಅರ್ಥಧಾರಿಯಾಗಿದ್ದರು. ಅಂದರೆ ತುಂಬ ಪ್ರಚಲಿತವಾಗಿಲ್ಲ, ಹೀಗೆ ಲೋಕಲ್, ಅಂದರೆ ನಮ್ಮ ಗ್ರಾಮೀಣ ಮಟ್ಟದಲ್ಲಿ. ಮತ್ತು ನನಗೆ ಬಾಲ್ಯದಿಂದಲೂ ಯಕ್ಷಗಾನ ನೋಡುವುದು ಬಹಳ ಇಷ್ಟ. ನಾನು ತುಂಬ ಟಿಕೆಟ್ ಆಟಗಳಿಗೆ ಹೋಗ್ತಾ ಇದ್ದೆ. ಕಟೀಲು, ಧರ್ಮಸ್ಥಳ ಇಂತಹ ಬಯಲಾಟ ಮೇಳಗಳ ಆಟ ನೋಡ್ತಾ ಇದ್ದೆ. ಹಾಗೆ ನಾನು ಒಬ್ಬ ಕಲಾವಿದನಾಗಬೇಕು ಎನ್ನುವಂಥ ಇಚ್ಛೆ ನನಗಿತ್ತು. ಹಾಗಾದ ಕಾರಣ ನಾನು ಯಕ್ಷಗಾನ ಕಲಾವಿದನಾಗಬೇಕು ಅಂತ ಇಚ್ಛಿಸಿ ಕಲಿಯುವುದಕ್ಕೆ ಹೋದೆ. ಧರ್ಮಸ್ಥಳ ಕೇಂದ್ರಕ್ಕೆ ಹೋಗಿ ನೀವಲ್ಲಿ ನಾಟ್ಯ ಕಲ್ತಿದ್ದೀರಿ ಅಂತ ಹೇಳಿದ್ರಿ. ಅಲ್ಲಿ ಒಂದು ನಿಮ್ಮ ಅನುಭವ ಹೇಗಿತ್ತು? 4.5 ತಿಂಗಳು ಧರ್ಮಸ್ಥಳ ಲಲಿತಾ ಕಲಾ ಕೇಂದ್ರದಲ್ಲಿ ನಾವು ಇರುತ್ತಾ ಇದ್ದೆವು. 4.5 ತಿಂಗಳಲ್ಲಿ ನಮಗೆ ಒಂದು ದಿವಸವೂ ಮನೆಗೆ ಬರಲಿಕ್ಕಿಲ್ಲ. ಕೇವಲ ಚೌತಿಯ ಸಂದರ್ಭದಲ್ಲಿ 1 ದಿವಸ ರಜೆ ಇತ್ತು. ಹಾಗೆ ಬರುವುದು, ಮನೆಯವರಲ್ಲಿ ಮಾತಾಡಿ ಹೋಗುವುದು ಅಷ್ಟೇ. ಅಲ್ಲಿ ಒಂದು ನಮಗೆ ಎಲ್ಲ ವ್ಯವಸ್ಥೆ ಇತ್ತು. ಮಾತ್ರ ಅಲ್ಲ, ಬೆಳಗ್ಗೆಯಿಂದ ಸಂಜೆವರೆಗೆ ಯಕ್ಷಗಾನದ ನಾಟ್ಯ ಕಲಿಯುವುದು, ಮತ್ತು ಪ್ರಸಂಗದ ಕುರಿತಾದ ಅಧ್ಯಯನ ಮಾಡುವುದು ಇತ್ಯಾದಿಗಳೆಲ್ಲ ಇದ್ದುದರಿಂದ ನಮಗೆ ಅಲ್ಲಿ, ಅಂದರೆ ಒಂದು ಹಾಸ್ಟೆಲಲ್ಲಿ ಕುಳಿತು ಕಲಿತ ಅನುಭವ ಆಗ್ತಾ ಇತ್ತು. ಅಲ್ಲಿ ಕಲಿಯುವಾಗ ಜೊತೆಯಲ್ಲಿದ್ದ ಕಲಾವಿದರ ಬಗ್ಗೆ ಯಾರಾದರೂ ಈಗ
ಪ್ರಸ್ತುತ ಕಲಾವಿದರಿದ್ದಾರಾ? ಈಗ ಅಂದರೆ ಈಗ ಪ್ರವೃತ್ತಿಯಲ್ಲಿಲ್ಲ. ಚೆಂಡೆಮದ್ದಳೆಯಲ್ಲಿ ಕಿನ್ನಿಲಕೋಡಿ ನಮ್ಮ ಗಿರೀಶ್ ಭಟ್ರು ಅವರು ಮಾತ್ರ ಅಲ್ಲ, ವೇಷಧಾರಿಯಾಗಿ ಈಗ ಇಲ್ಲದೇ ಇದ್ದರೂ ಬಣ್ಣದ ವೇಷಧಾರಿ ಶಿವಪ್ರಸಾದ್ ಪೆರುವಾಜೆಯವರು, ಹಾಗೆ ಈಗ ಸದ್ಯಕ್ಕೆ ಇರುವಂಥ ನಾರಾಯಣ ಕುಲಾಲ್ ಮುಖ್ಯವಾದ ಕಲಾವಿದರು ನನ್ನ ಜೊತೆಯಲ್ಲಿ ಕಲಿತವರು. ಹಾಗೆ ನಂತರ ಮತ್ತೆ ಧರ್ಮಸ್ಥಳ ಮೇಳದಲ್ಲಿದ್ದಾರೆ ಈಗಲೂ ಪದ್ಮನಾಭ ಶೆಟ್ಟಿ ಕನ್ನರಿಕಟ್ಟೆ, ಅವರು ನನ್ನ ಜೊತೆಯಲ್ಲಿ ಕಲಿತವರು. ಸರಿ. ನಂತರ ನೀವು ಧರ್ಮಸ್ಥಳ ಕಲಿಕಾ ಕೇಂದ್ರದಿಂದ ಯಾವ ಮೇಳಕ್ಕೆ ಆಯ್ಕೆಯಾದ್ರಿ? ಆ ಮೇಳದ ಅನುಭವ ಹೇಗಿತ್ತು? ನಾನು ಲಲಿತ ಕಲಾ ಕೇಂದ್ರದಿಂದ ನೇರ ಕಟೀಲು ಮೇಳಕ್ಕೆ ಕಲಾವಿದನಾಗಿ ಆಯ್ಕೆಯಾದೆ. ಹಾಗೆ ಅಲ್ಲಿ ಎಷ್ಟನೇ ಮೇಳ? ಕಟೀಲು 3ನೇ ಮೇಳದಲ್ಲಿ ನಾನು ಆಯ್ಕೆಯಾದೆ. ಆವಾಗ ಕುರಿಯ ಗಣಪತಿ ಶಾಸ್ತ್ರಿಗಳು ಪ್ರಧಾನ ಭಾಗವತರು, ಗೇರುಕಟ್ಟೆ ಗಂಗೆಯ ಶೆಟ್ಟಿಯವರು ಅಲ್ಲಿ ಮೇಳದ ವ್ಯವಸ್ಥಾಪಕರಾಗಿದ್ದರು. ಅಲ್ಲಿನ ಅನುಭವ ಹೇಗಿತ್ತು ಕಟೀಲು ಮೇಳದಲ್ಲಿ? ಕಟೀಲು ಮೇಳದಲ್ಲಿ ನಾನು 3ನೇ ಮೇಳದಲ್ಲಿ 13 ವರ್ಷ ತಿರುಗಾಟ ಮಾಡಿದ್ದೆ. ಹಾಗೆ 2ನೇ ಮೇಳದಲ್ಲಿ 10 ವರ್ಷ ತಿರುಗಾಟ ಮಾಡಿದ್ದೆ. ಕಟೀಲು ಮೇಳದಲ್ಲಿ ಆರಂಭಕ್ಕೆ ನಮಗೆ ಬಹಳ ಕಷ್ಟ ಅಂತ ಅನ್ನಿಸ್ತಿತ್ತು. ಯಕ್ಷಗಾನ ಬೇಡವೇ ಬೇಡಪ್ಪ ಅನ್ನುವ ಪರಿಸ್ಥಿತಿ ಇತ್ತು. ಅಂದರೆ ನಾವು ಯಕ್ಷಗಾನ ಕಲಿಯುವ ಮಾತ್ರ ಅಲ್ಲ, ಯಕ್ಷಗಾನದಲ್ಲಿ ನಾವು ಕಟೀಲು ಮೇಳದಲ್ಲಿ ತಿರುಗಾಟ ಮಾಡುವ ಸಂದರ್ಭಕ್ಕೂ ಈಗ ಇರುವ ಸಂದರ್ಭಕ್ಕೂ ಬಹಳ ವ್ಯತ್ಯಾಸ ಉಂಟು. ಯಾಕಂದರೆ ಆವಾಗ ಯಕ್ಷಗಾನದಲ್ಲಿ ಒಬ್ಬ ಉತ್ತಮ ಕಲಾವಿದನಾಗಿ ಸಾಗುವುದೇ ಒಂದು ಸಾಹಸ, ಸಮುದ್ರವನ್ನು ಈಜಾರಿದ ಹಾಗೆ. ನಮ್ಮ ಅಭಿವೃದ್ಧಿಯನ್ನು ಬೆನ್ನು ತಟ್ಟುವವರು ಎಷ್ಟು ಮಂದಿ ಇದ್ದರೂ ನಮ್ಮ ಅಭಿವೃದ್ಧಿಯನ್ನು ಕುಂಠಿತಗೊಳಿಸುವವರು ಅಷ್ಟೇ ಮಂದಿ ವಿರೋಧಿಗಳಿದ್ದರು. ಹಾಗೆ ಒಂದು ರೀತಿಯಿಂದ ಮುಳ್ಳಿನ ಮೆಟ್ಟಿಲಲ್ಲಿ ನಡೆದ ಹಾಗೆ. ಆದರೆ ನಾವೆಲ್ಲ ಸವಾಲುಗಳನ್ನು ಎದುರಿಸುತ್ತಾ ಅದುವೇ ನಮಗೆ ಒಂದು ಸವಾಲಾಯಿತು. ಅದೊಂದು ಸಾಧನೆಗೆ ಒಂದು ರೀತಿಯಿಂದ ವಿರೋಧವೇ ನಮಗೆ ಅವಕಾಶ ಆಯಿತು. ಹಾಗೆ ಸವಾಲಾಗಿ ಸ್ವೀಕರಿಸಿ ಅದನ್ನು ಎದುರಿಸುತ್ತಾ ಹಠ ಸಾಧಕರಾಗಿ ನಾನು ಈ ಮಟ್ಟಕ್ಕೆ ಮುಟ್ಟಿದೆ. ಹಾಗಾದ್ರೆ ನೀವು ಮೊದಲು ಗೆಜ್ಜೆ ಕಟ್ಟಿದ್ದು ಮೇಳದಲ್ಲಿ ಅಥವಾ ಹವ್ಯಾಸಿಯಾಗಿ ಯಾವಾಗದು ಕಟ್ಟಿದ್ದು? ಮೊದಲು ಅಂದರೆ ಶಾಲೆಯಲ್ಲಿರುವಾಗ ಒಂದು ವೇಷ ಮಾಡಿದ್ದೆ, ಮತ್ತೆ ನಾನು ಕಟೀಲು ಮೇಳದಲ್ಲಿ ಗೆಜ್ಜೆ ಕಟ್ಟಿದ್ದು. ಸರಿ. ನಂತರ ಕಟೀಲು ಮೇಳದಿಂದ ನೀವು ಯಾವ ಮೇಳಕ್ಕೆ ಹೋದ್ರಿ? ಕಟೀಲು ಮೇಳದಲ್ಲಿ 23 ವರ್ಷ ತಿರುಗಾಟ ನನ್ನದಾಗಿ ಮತ್ತೆ ನಾನು ಬಂದದ್ದು ಪಾವಂಜೆ ಮೇಳಕ್ಕೆ. ಸತ್ಯ 4 ವರ್ಷದ ತಿರುಗಾಟ ಆಯಿತು ಪಾವಂಜೆ ಮೇಳದಲ್ಲಿ. ಈಗ ಪ್ರಸ್ತುತ ನೀವು ಪಾವಂಜೆ ಮೇಳದಲ್ಲಿ ಇದ್ದೀರಾ. ಅಲ್ಲಿನ ಅನುಭವಗಳು ಹಾಗೆ ಸಹ ಕಲಾವಿದರ ಕುರಿತು ಒಂದೆರಡು ಮಾತು. ಪಾವಂಜೆ ಮೇಳದಲ್ಲಿ ಪಟ್ಲ ಸತೀಶ್ ಶೆಟ್ಟಿಯವರ ಸಾರಥ್ಯದ ಮೇಳ ಬಹಳ ನೆಮ್ಮದಿ ಉಂಟು ನನಗೆ. ಯಾಕಂದರೆ ಪೌರಾಣಿಕ ಪ್ರಸಂಗಗಳನ್ನೇ ಆಡುವುದು, ಕಾಲಮಿತಿ ಮಾತ್ರ ಅಲ್ಲ, ಇದ್ದ ಕಲಾವಿದರು ಉತ್ತಮ ಒಡನಾಡಿಗಳು. ಮತ್ತು ಮೇಳದಲ್ಲಿ ಈಗ ಹೆಚ್ಚಿನ ಕಲಾವಿದರೆಲ್ಲ ಮನೆಗೆ ಹೋಗಿ ಬರುವ ಕಾರಣ ನಾವು ಹೆಚ್ಚು ಕೇವಲ ಚೌಕಿಯಲ್ಲಿ ಒಂದಾಗುತ್ತೇವೆ. ಹಗಲಲ್ಲಿ ಒಟ್ಟು ಇರುವುದು ದೂರದ ಕ್ಯಾಂಪ್ಗಳಾದರೆ ಮಾತ್ರ. ಈಗ ಭಾಗವತರ ನೆಲೆಯಿಂದಲೂ ಪಟ್ಲದವರು ಒಬ್ಬ ಉತ್ತಮ ನಿರ್ದೇಶಕನು ಮಾತ್ರ ಅಲ್ಲ, ಒಬ್ಬ ಸಹ ಕಲಾವಿದರ ಜೊತೆ ಒಬ್ಬ ಯಜಮಾನನ ಹಾಗೆ ಅಲ್ಲ, ಅಂದರೆ ಸಹ ಕಲಾವಿದರ ಹಾಗೆ ವರ್ತಿಸುವವರು, ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿದವರು ಮಾತ್ರ ಅಲ್ಲ, ಒಂದು ಪ್ರಸಂಗದ ಬಗ್ಗೆ ಅನ್ಯೋನ್ಯವಾಗಿ ಮಾತಾಡಿಕೊಂಡು ಆ ಪ್ರಸಂಗವನ್ನು ಮೇಲೆ ಹಾಕುವ ಬಗ್ಗೆ ನಮ್ಮ ಜೊತೆಯಲ್ಲಿದ್ದು ಚರ್ಚಿಸುವಂಥ ಒಬ್ಬ ಉತ್ತಮ ಗುಣಮಟ್ಟದ ಒಬ್ಬ ಶ್ರೇಷ್ಠ ಭಾಗವತ. ಹಾಗೆ ಮತ್ತು ಪ್ರಫುಲ್ಲ ಚಂದ್ರ ನೆಲ್ಯಾಡಿಯವರು, ಸದ್ಯಕ್ಕೆ ಸೇರ್ಪಡೆಗೊಂಡಂತಹ ಭರತ್ ಇರಬಹುದು, ಮನ್ವಿತ್ ಇರಾ ಇರ್ಬೋದು, ಇವರೆಲ್ಲ ಒಂದು ಒಳ್ಳೆಯ ಹಿಮ್ಮೇಳ. ಹಾಗೆ ಕೌಶಿಕ್ ಚೆನ್ನಮತ್ತಲೆಯಲ್ಲಿ, ಗುರುಪ್ರಸಾದ್, ಪ್ರಶಾಂತ್ ಬಳಿಂಜರ್ಕ, ಇವರೆಲ್ಲ ಒಂದು ಒಳ್ಳೆಯ ಹಿಮ್ಮೇಳ. ಅಂದರೆ ನಮಗೆ ಯಕ್ಷಗಾನ ಕಲಾವಿದರಿಗೆ ತೃಪ್ತಿ ಎಲ್ಲಿ ಅಂತ ಕೇಳಿದರೆ, ರಂಗದಲ್ಲಿ ಉತ್ತಮ ಹಿಮ್ಮೇಳ ದೊರೆತಾಗ, ಉತ್ತಮ ಹಿಮ್ಮೇಳ ಮತ್ತು ಉತ್ತಮ ಮುಮ್ಮೇಳ ಇದು ಎರಡು ಇರುವುದರಿಂದ ಪಾವಂಜೆ ಮೇಳದಲ್ಲಿ ನಮ್ಮ ತಿರುಗಾಟ ನಮಗೆ ಬಹಳ ತೃಪ್ತಿಯನ್ನು ಕೊಟ್ಟಿದೆ. ಹಾಗೆ ಮಾತ್ರ ಅಲ್ಲ, ಪಾವಂಜೆ ಮೇಳದ ದೇವಸ್ಥಾನದ ಬಗ್ಗೆಯೂ ನಮಗೆ ಅಭಿಮಾನ ಇದೆ. ಹಾಗೆಂತ ಕಟೀಲು ಮೇಳದಲ್ಲಿಯೂ ದೇವಸ್ಥಾನ ವರ್ಗದಿಂದ ನಮ್ಮ ಬಗ್ಗೆ ಒಳ್ಳೆಯ ಅಭಿಮಾನ ಇತ್ತು, ಅಭಿಪ್ರಾಯ ಇತ್ತು. ಅವರೆಲ್ಲ ನನ್ನನ್ನು ಬೆನ್ನು ತಟ್ಟುತ್ತಾ ಇದ್ದವರೇ. ಯಜಮಾನರ ಬಗ್ಗೆಯೂ ನಾವು ಆಕ್ಷೇಪ ಎತ್ತುವುದಕ್ಕಿಲ್ಲ, ಯಾಕಂದರೆ ನಮ್ಮನ್ನು ಬೆನ್ನು ತಟ್ಟಿದ್ದಾರೆ. ಆದರೆ ನಮಗೆ ಕಾಲಮಿತಿ ಅನಿವಾರ್ಯವಾಯಿತು. ಹಾಗಾದ ಕಾರಣ ಕಟೀಲು ಮೇಳ ಬಿಟ್ಟು ಪಾವಂಜೆಗೆ ನಾನು ಬರಬೇಕಾಗಿ ಬಂತು. ಇಲ್ಲಿಯೂ ಹಾಗೆ ಮೇಳದ
ದೇವಸ್ಥಾನದ ವತಿಯ ಬಗ್ಗೆ ಹೇಳುವುದಿದ್ರೂ ಉತ್ತಮ ಒಂದು ಆಡಳಿತ ಮಂಡಳಿ, ಕಲಾವಿದರಿಗೆ ಯಾವತ್ತೂ ಬೆನ್ನು ತಟ್ಟಿ ಸಹಕರಿಸುವಂಥ ಒಂದು ಉತ್ತಮ ಆಡಳಿತ ವರ್ಗ ಪಾವಂಜೆ ಮೇಳದ ದೇವಸ್ಥಾನದ ವರ್ಗ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಹಾಗಾದ್ರೆ ನೀವು ಕಟೀಲು ಮೇಳದಲ್ಲಿ ಇದ್ದೀರಿ, ಈಗ ಪ್ರಸ್ತುತವಾಗಿ ಪಾವಂಜ ಮೇಳದಲ್ಲಿ ಇದ್ದೀರಿ. ನಿಜ. ನಿಮಗೆ ಅದರಲ್ಲಿ ಪ್ರಿಯವಾದಂತಹ ಮೇಳ ಯಾವುದು, ಯಾಕೆ ಅಂತ ಹೇಳ್ಬಹುದಾ? ನಾನು 2 ಮೇಳದಲ್ಲಿ ತಿರುಗಾಟ ಮಾಡಿರುವ ಕಾರಣ 23 ವರ್ಷ ನನ್ನನ್ನು ಯಕ್ಷಗಾನ ರಂಗದಲ್ಲಿ ಮಾತ್ರ ಅಲ್ಲ, ಪುರಾಣದ ಪ್ರಸಂಗಗಳಲ್ಲಿ ಮೆರೆಸಿದ ಮೇಳ ಕಟೀಲು ಮೇಳ. ಭಕ್ತಿಯ ನೆಲೆಯಿಂದ ನೋಡುವುದಿದ್ರೆ ಕಟೀಲು ಮೇಳವು ನನ್ನನ್ನು ಬೆಳೆಸಿದೆ, ಪಾವಂಜೆಯು ಬೆಳೆಸಿದೆ. 2 ಮೇಳವು ಒಂದು ಸೇವೆಯಾಟದ ಅತ್ಯುತ್ತಮ ಮಾದರಿಯ ಮೇಳಗಳಾಗಿರುವುದರಿಂದ ಆ ಮೇಳಗಳಲ್ಲಿ ಒಂದು ಉತ್ತಮ, ಒಂದು ಕನಿಷ್ಠ ಅಂತ ಹೇಳಲಿಕ್ಕಿಲ್ಲ. 2 ಮೇಳವು ಶ್ರೇಷ್ಠವಾದ ಪೂಜ್ಯನೀಯ ಮೇಳಗಳು ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಕಟೀಲು ಮೇಳಕ್ಕೆ ಸೇರಿದಾಗ ಮೊದಲು ನೀವು ಯಾವ ವೇಷವನ್ನು ಮಾಡುತ್ತಾ ಇದ್ರಿ? ನಾನು ಆರಂಭಕ್ಕೆ ನಿತ್ಯ ವೇಷ ಮಾಡ್ತಾ ಇದ್ದೆ, ಮತ್ತು ಪೀಠಿಕೆ ಸ್ತ್ರೀ ವೇಷ, ಮತ್ತು ನಾನು ಸಣ್ಣ ಸಣ್ಣ ವೇಷಗಳನ್ನು ಮಾಡ್ತಾ ಮಾಡ್ತಾ ಸಾಧಾರಣ 1.5 ವರ್ಷದ ತಿರುಗಾಟದಲ್ಲಿಯೇ ಕಟೀಲು ಮೇಳದಲ್ಲಿ ದೇವಿ ಮಹಾತ್ಮೆಯ ಬ್ರಹ್ಮನಂಥ ಪಾತ್ರವನ್ನು ಶಾಸ್ತ್ರಿ ಭಾಗವತರು ನಮಗೆ ಕೊಟ್ಟು ರಂಗದಲ್ಲಿ ಮೆರೆಸಿದ್ದಾರೆ. ಸರಿ. ನಂತರ ನೀವು ಯಕ್ಷಗಾನ ಜೀವನದಲ್ಲಿ ಅತಿ ಸಂತೋಷದ ಕ್ಷಣ, ಅಂದ್ರೆ ಮರೆಯಲಾಗದ ಕ್ಷಣ ಅಂತ ಇದ್ದ ಕ್ಷಣಗಳಿದೆಯೋ? ಯಕ್ಷಗಾನ ರಂಗದಲ್ಲಿ ಅಂತ ಕ್ಷಣಗಳು ತುಂಬ ಇವೆ. ಯಾಕಂದರೆ ನಾವು ಎಷ್ಟು ಕಷ್ಟ ಅನುಭವಿಸ್ತೇವೆವೋ ಅಷ್ಟೇ ಸಂತೋಷವನ್ನು ಅನುಭವಿಸಿದ ಸಂದರ್ಭಗಳು ಇವೆ. ಇಂಥದ್ದೇ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಯಾವುದಾದ್ರೊಂದು ಉದಾಹರಣೆ ಕೊಡ್ಬೋದಾ? ಒಂದಂತೂ ಸತ್ಯ, ಯಕ್ಷಗಾನ ಮೇಳದಲ್ಲಿ ನಾನು ಬಹಳ ಸಂತೋಷಪಟ್ಟ ದಿನ ಅಂದರೆ, ನಾನು ಈಗ ನಾ ಇರುವಂಥ ಸ್ಥಳವನ್ನು ಖರೀದಿಸಿದೆ, ಮನೆ ಕಟ್ಟಿದೆ, ನನಗೊಂದು ಕಟೀಲು ಮೇಳದ ಆಟ ಮಾಡಿಸಬೇಕು ಅಂತ ಬಹಳ ಆಸಕ್ತಿ ಇತ್ತು. ಆ ಸಂದರ್ಭದಲ್ಲಿ ನಾನು ಕಟೀಲು ಮೇಳದ ಆಟವನ್ನೇ ನನ್ನ ಜಾಗದಲ್ಲಿ ಮಾಡಿಸಿದೆ. ಅಲ್ಲಿಗೆ ನಿಜವಾಗಿಯೂ ನನ್ನ ಹಾಗೆ ಅದು ಮರೆಯಲಾರದ ಕ್ಷಣ ಅಂತ ಹೇಳಲಿಕ್ಕೆ ನಾ ಅಪೇಕ್ಷೆ ಪಡ್ತೇನೆ. ಯಕ್ಷಗಾನ ಜೀವನದಲ್ಲಿ ಸಂತೋಷದ ಕ್ಷಣ ಹೇಗೆ ಇರ್ತದೆಯೋ ಅದೇ ರೀತಿಯಲ್ಲಿ ನೋವಿನ ಕ್ಷಣವೂ ಇರ್ತದೆ. ನಿಜ. ನಿಮಗೆ ಯಾವಾಗಾದ್ರೂ ಅತಿ ನೋವಾದ ಕ್ಷಣ, ಯಕ್ಷಗಾನವೇ ಬೇಡ ಅಂತ ಅನ್ನಿಸಿದಂತಹ ಕ್ಷಣಗಳುಂಟಾ? ಖಂಡಿತ ತುಂಬ ಇದೆ. ಆದರೆ 1-2 ಉದಾಹರಣೆ ಅದೇ. ನಾನು ಯಕ್ಷಗಾನದಲ್ಲಿ ಆರಂಭಿಕ ಹಂತದಲ್ಲಿ 1.5 ವರ್ಷದ ತಿರುಗಾಟ ಆದ ನಂತರ, ಯಾಕಂದರೆ ಮೊದಲೇ ನಾನು ಒಂದು ರೀತಿಯಿಂದ ಸ್ವಲ್ಪ ಮುಂಗೋಪಿ, ಹಠವಾದಿ, ಮತ್ತು ತಪ್ಪನ್ನು ನೇರ ಹೇಳುವ ಸ್ವಭಾವದವನು. ಮಾತ್ರ ಅಲ್ಲ, ನನ್ನ ಜೀವನದಲ್ಲಿ ದೀನತೆ, ಇನ್ನೊಬ್ಬನ ಕಾಲು ಹಿಡಿದು ಬದುಕುವುದು, ಇನ್ನೊಬ್ಬನಿಗೆ ಬಾಗಿ ಬದುಕುವುದು, ಇಂಥದ್ದನ್ನು ನಾನು ಮೊದಲೇ ವಿರೋಧಿಸ್ತಾ ಇದ್ದವ. ಯಾಕಂದರೆ ಮೇಳದಲ್ಲಿ ಈಗ ಒಂದು ಕಾಲೇಜುಗಳಲ್ಲಿ ರ್ಯಾಗಿಂಗ್ ಹೇಗೆ ಆಗುತ್ತದೋ ಅಂಥದ್ದು ಮೇಳಗಳಲ್ಲಿ ಆಗ್ತಾ ಇತ್ತು. ಅದನ್ನೆಲ್ಲ ವಿರೋಧಿಸ್ತಾ ಇದ್ದೆ. ಈಗಿರುವ ಸಂದರ್ಭದಲ್ಲಿ ಬಹಳಷ್ಟು ಸಂದರ್ಭಗಳು ಅಂಥದ್ದು ಬಂದಿವೆ. ಒಮ್ಮೆ ನಾನು ಮೇಳವನ್ನೇ ಬಿಟ್ಟು ಬರ್ತೇನೆ ಅನ್ನುವಂಥ ಹಂತದಲ್ಲಿಯೂ ಮತ್ತೆ ಯಾಕೋ ಮನಸ್ಸು ತಿರುಗಿತು. ಆ ಸಂದರ್ಭದಲ್ಲಿ ನಾನು ಮೇಳದಲ್ಲಿ ಮತ್ತೆ ನಿಂತೆ, ಹಠವಾದಿಯಾದೆ. ಮಾತ್ರ ಅಲ್ಲ, ಮೇಳದಲ್ಲಿ ಆಗುವಂಥ ತಪ್ಪುಗಳನ್ನು ವಿರೋಧಿಸುವುದಕ್ಕೆ ಬೇಕಾಗಿ, ಒಂದು ವೇಳೆ ಮೇಳ ಬಿಟ್ಟರೆ ಏನು, ಅದಕ್ಕೆ ಬೇಕಾಗಿ ನಾನು ತೆಂಗಿನಕಾಯಿಯ ವ್ಯಾಪಾರದ ವ್ಯವಸ್ಥೆಯನ್ನು ಮಾಡಿಕೊಂಡೆ. ಹಾಗೆ ನನಗೆ, ಯಾಕಂದರೆ ನಮಗೆ ಬೆಂಬಲ ಯಾವುದು ಅಂತ ಕೇಳಿದರೆ ಇನ್ನೊಂದು ಉದ್ಯೋಗ. ಆದ್ದರಿಂದ ತೆಂಗಿನಕಾಯಿಯ ವ್ಯಾಪಾರವನ್ನು ಮಾಡುತ್ತಾ ಮೇಳದವರು ಬಿಟ್ಟರೂ ನನಗೊಂದು ವ್ಯವಹಾರ ಉಂಟಲ್ಲ ಎನ್ನುವಂಥ ಧೈರ್ಯದಿಂದ ಮೇಳದಲ್ಲಿ ಆಗುತ್ತಾ ಇದ್ದಂಥ ತಪ್ಪುಗಳನ್ನೆಲ್ಲ ಆವಾಗದಿಂದಲೇ ನಾ ವಿರೋಧಿಸ್ತಾ ಬಂದಿಸ್ತಾ ಇದ್ದೆ. ಆದರೆ ನಾ ವಿರೋಧಿಸಿದಲ್ಲಿ ಎಲ್ಲ ಅದರಲ್ಲಿ ಒಂದು ಸಾರ್ಥಕತೆ ಉಂಟು ನಮಗೆ. ಯಾಕಂದರೆ ನನ್ನ ವಿರೋಧ ಅರ್ಥಪೂರ್ಣವಾಗಿತ್ತು. ಅದನ್ನು ಯಜಮಾನರಿರ್ಬೋದು, ದೇವಸ್ಥಾನದ ಆಡಳಿತ ವರ್ಗ ಇರಬಹುದು, ಎಲ್ಲರೂ ಒಪ್ಪಿಕೊಂಡು ಅದಕ್ಕೆ ಸರಿಯಾದಂಥ ದಾರಿಯನ್ನು ಕಂಡುಕೊಳ್ತಾ ಇದ್ದರು. ಸರಿ. ನಂತರ ಯಾವುದಾದರೂ ಒಂದು ಕಷ್ಟದ ಸಮಯದಲ್ಲಿ ಸಹಾಯ ಮಾಡಿದಂತಹ ಕಲಾವಿದರು ಯಾರಾದರೂ ಇದ್ದಾರೆಯೋ? ಕಷ್ಟದ ಸಮಯದಲ್ಲಿ ಅಂದರೆ ನಾನು ಸಹಾಯ ಮಾಡಿದವರು ತುಂಬ ಮಂದಿ ಇದ್ದಾರೆ. ಯಾಕಂದರೆ ನಮಗೆ ಕಷ್ಟ ಬಂದ ಸಂದರ್ಭದಲ್ಲಿ ಪೆರ್ಮುದೆ ಜಯಪ್ರಕಾಶ್ ಶೆಟ್ಟಿ ಅಂತವರು ನನಗೆ ಆರ್ಥಿಕವಾಗಿ ಸಹಕಾರ ಕೊಟ್ಟಿದ್ದಾರೆ. ಮಾತ್ರ ಅಲ್ಲ, ಇನ್ನೂ ಹಲವು ಮಂದಿ ಕಲಾವಿದರು, ಈಗ ಮನೀಶ್ ಪಾಟಾಳಿ ಅಂತವರು ನನಗೆ ನಿಜವಾಗಿಯೂ ಕಷ್ಟದ ಸಂದರ್ಭದಲ್ಲಿ ಆರ್ಥಿಕವಾಗಿ ಸಹಕಾರ ಕೊಟ್ಟಿದ್ದಾರೆ. ಅಭಿಮಾನಿಗಳು ತುಂಬ ಮಂದಿ ಸಹಕಾರ ಕೊಟ್ಟಿದ್ದಾರೆ. ಒಂದು ವಿನೋದಕ್ಕಾಗಿ ಒಂದು ಪ್ರಶ್ನೆಯನ್ನು ಕೇಳ್ತೇನೆ.
ಈಗ ಯಾವತ್ತಾದ್ರೂ ನೀವು ಆಟಕ್ಕೆ ಹೋಗುವಾಗ ಹೋಗದೇ ಆದಂತಹ ಕ್ಷಣಗಳಿದ್ದು, ಲೇಟ್ ಆಗಿ ಹೋದಂತಹ ಕ್ಷಣಗಳಿದ್ದು, ಬೇರೆ ಪಾತ್ರವನ್ನು ಮಾಡಿದ ಕ್ಷಣಗಳು ಹಾಗೆ ಏನಾದ್ರೂ ಆದದ್ದುಂಟಾ? ಅಥವಾ ಯಾರಾದ್ರೂ ಹೋಗದೇ ಇರುವ ಸಮಯಕ್ಕೆ ನಿಮ್ಮನ್ನು ಕರೆದು ನೀವು ಬೇರೆ ಏನಕ್ಕೂ ತಯಾರಾಗಿರ್ತೀರಿ, ಹಾಗೆ ಹಾಗೆ ಕರೆದ ಕ್ಷಣಗಳುಂಟಾ? ತುಂಬ ಇದೆ. ಯಾಕಂದ್ರೆ ಒಂದು ಮೇಳದಲ್ಲಿ ಒಬ್ಬ ಕಲಾವಿದ ಅನಿವಾರ್ಯ ಬರಲಿಕ್ಕೆ ಆಗೋದಿಲ್ಲ. ಆವಾಗ ನಮಗೆ ಅಂಥದ್ದಿದೆ. ಈಗ ಕೆಲವೊಂದು ಸಲ ಎಂತ ಆಗ್ತದಂದ್ರೆ, ನಾನು ವಿಷ್ಣು ಮಾಡುವ ದೇವಿ ಮಹಾತ್ಮೆ ಪ್ರಸಂಗದಲ್ಲಿ ಒಮ್ಮೊಮ್ಮೆ ವಿಷ್ಣು ಮಾಡಿ ರಕ್ತ ಬೀಜ ಮಾಡಿದ್ದೇನೆ. ರಕ್ತ ಬೀಜ ಮಾಡುವವರು ಬರಲಿಲ್ಲ, ಬಾರದೇ ಇರುವಾಗ ಆ ಜಾಗಕ್ಕೆ ಯಾರು? ಆದ್ದರಿಂದ ಅಂಥ ಕ್ಷಣಗಳು ತುಂಬ ಇದೆ. ಅಂಥ ಪಾತ್ರವನ್ನು ಮಾಡಿದ್ದೇನೆ. ನಾನು ಮೇಳದಲ್ಲಿ ಹೋಗುವಾಗ ಇಷ್ಟರವರೆಗೆ ತಡಾಗಿ ಹೋದ ಪ್ರಕರಣವೇ ಇಲ್ಲ. ನನ್ನ 28 ವರ್ಷದ ತಿರುಗಾಟದಲ್ಲಿ ನಾನು ಮೇಳದ ವಿಷಯದಲ್ಲಿ ಸಮಯಕ್ಕೆ ಸರಿಯಾಗಿ ಮುಟ್ಟಿದ್ದೇನೆ. ಬಹುಶಃ 25 ವರ್ಷದಲ್ಲಿ ನನಗೆ ನೆನಪಿದ್ದ ಹಾಗೆ 28 ವರ್ಷದಲ್ಲಿ ಅಂಥ ಘಟನೆಗಳು ನಡೆದದ್ದೇ ಇಲ್ಲ. ನಾ ತಡವಾಗಿ ಹೋಗುದು, ತಡವಾಗಿ ಹೋಗುವ ಪರಿಸ್ಥಿತಿ ಬಂದರೆ ಮೊದಲೇ ನಾ ತಿಳಿಸ್ತೇನೆ. ತಿಳಿಸಿ ನನ್ನ ವೇಷದ ಬದಲಿಗೆ ಇನ್ನೊಂದು ವೇಷ ಮಾಡಿದ್ದು. ಅದು ಕ್ಷಣ ಯಾವುದು ಅಂತ ಹೇಳ್ಬೋದಾ? ಅದು ಇಂಥದ್ದೇ ಕ್ಷಣ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಂದರೆ ನಾವು ಕೆಲವೊಂದು ಸಲ ಎಂತ ಆಗ್ತದೆ ಅಂದರೆ, ನಾವೊಂದು ತಾಳಮತ್ಲೆಗೆ ಹೋಗ್ತೇವೆ. ಅಲ್ಲಿ ತಾಳಮತ್ಲೆ ಹೇಳಿದ ಟೈಮಿಗೆ ಶುರುವಾಗಿರುವುದಿಲ್ಲ. ನಮಗೆ ಸಂಜೆ 6:30 ಚೌಕಿಗೆ ಮುಟ್ಟಬೇಕಾಗ್ತದೆ, ಅಲ್ಲಿ ಮುಗಿದಿರುವುದಿಲ್ಲ. ಅಂಥ ಸಂದರ್ಭಗಳು ಬಂದರೆ ಮೊದಲೇ ನಾವು ಮ್ಯಾನೇಜರ್ಗೆ ತಿಳಿಸಿ ನಮ್ಮ ವೇಷದ ಬದಲಿಗೆ ಇನ್ನೊಂದು ವೇಷವನ್ನು ಬದಲಿಸಿಕೊಂಡ ಸಂದರ್ಭಗಳು ತುಂಬ ಇದೆ. ಯಕ್ಷರಂಗದಲ್ಲಿ ನೀವು ಅನೇಕ ವೇಷಗಳನ್ನು ಮಾಡಿದ್ದೀರಾ. ಅದರಲ್ಲಿ ನಿಮಗೊಂದು ಹೆಸರು ತಂದುಕೊಟ್ಟ ಪಾತ್ರ ಅಥವಾ ನಿಮಗೊಂದು ಪ್ರಿಯವಾದ ಪಾತ್ರ ಅಂದ್ರೆ ಯಾವುದು? ಹೆಸರು ತಂದುಕೊಟ್ಟ ಪಾತ್ರಗಳು ತುಂಬ ಇವೆ. ಯಾಕಂದ್ರೆ ದೇವಿ ಮಾತ್ಮೆಯ ವಿಷ್ಣು, ಬ್ರಹ್ಮ ಮಾತ್ರ ಅಲ್ಲ, ರಾಮ, ಕೃಷ್ಣ, ಸುಧನ್ವ, ಹಾಗೆ ಭೀಷ್ಮ, ಇಂಥ ತುಂಬ ಪಾತ್ರಗಳು ಯಕ್ಷಗಾನದಲ್ಲಿ ನನಗೆ ಹೆಸರು ತಂದುಕೊಟ್ಟಿವೆ. ಕರ್ಣ, ಇಂಥ ಪಾತ್ರಗಳಲ್ಲಿ ತುಂಬ ಹೆಸರು ತಂದುಕೊಟ್ಟಿವೆ. ಅದರಲ್ಲಿ ಪ್ರಿಯವಾದ ಪಾತ್ರ ಯಾವುದಂತ ಹೇಳ್ಬೋದಾ? ನನಗೆ ಬಹಳ ಇಷ್ಟದ ಪಾತ್ರ ರಾಮಾಯಣದ ಪ್ರಸಂಗದಿಂದ ಬರುವಂಥ ಶ್ರೀರಾಮ ಮತ್ತು ಹನುಮಂತ. ಇಂಥ ಪಾತ್ರಗಳು ಬಹಳಷ್ಟು ನನಗೆ ಪ್ರಿಯವಾದ ಪಾತ್ರಗಳು. ನಂತರ ಯಾವತ್ತಾದ್ರೂ ನಿಮಗೆ ಯಾವುದಾದ್ರೂ ವೇಷ ಹಾಕಬೇಕು ಅಂತ ಆಸೆ ಇದ್ದು ಇಲ್ಲಿಯವರೆಗೆ ಅದು ಫಲಿಸದಂತಹ ಕ್ಷಣ ಯಾವುದಾದ್ರೂ ಉಂಟಾ? ಯಾವುದಾದ್ರೂ ವೇಷ ಉಂಟಾ? ಯಕ್ಷಗಾನ ರಂಗದಲ್ಲಿ ನಾನು ನನ್ನ ಜಾಗ 1ನೇ ಪುಂಡುವೇಷದ ಜಾಗ. ಆಗಿನ್ನು ನಾನು 3ನೇ ಪುಂಡುವೇಷವನ್ನು ಮಾಡಿದ್ದೇನೆ, 2ನೇ ಪುಂಡುವೇಷವನ್ನು ಮಾಡಿದ್ದೇನೆ, 1ನೇ ಪುಂಡುವೇಷವನ್ನು ಮಾಡಿದ್ದೇನೆ. ನಾಟಕೀಯ ವೇಷವನ್ನು ಮಾಡಿದ್ದೇನೆ. ಅಂದರೆ ನಮ್ಮ ಶರೀರ ನಾಟಕೀಯ ವೇಷಕ್ಕೆ ಒಗ್ಗುವುದಿಲ್ಲ. ಆದರೂ ಕೆಲವೊಂದು ಸಲ, ಈಗ ವಾಮನ ಚರಿತ್ರೆಯ ಬಲಿ ಮತ್ತು ಕೆಲವೊಂದು ಸಂದರ್ಭದಲ್ಲಿ ಅಂಥ ಪಾತ್ರಗಳನ್ನು ಮಾಡಿದ್ದೇನೆ. ಆದರೆ ಕಿರೀಟ ವೇಷಗಳು ತುಂಬ, ಈಗ ರಕ್ತ ಬೀಜ ಮಾಡಬೇಕು ಅಂತ ಇಷ್ಟ ಇತ್ತು, ಅದನ್ನು ತುಂಬ ಸಲ ಮಾಡಿದ್ದೇನೆ. ಪಾವಂಜೆಯಲ್ಲಿ ಮಾಡಿದ್ದೇನೆ, ಕಟೀಲು ಮೇಳದಲ್ಲಿ ಮಾಡಿದ್ದೇನೆ. ಮತ್ತು ಕರ್ಣ ಪರ್ವದ ಕರ್ಣನ ಪಾತ್ರ ಮಾಡಬೇಕು ಅಂತಿತ್ತು, ಅದನ್ನು ಪಾವಂಜೆಯಲ್ಲಿ ಮಾಡಿದೆ. ಹೀಗೆ ಮಳೆಗಾಲದ ತಿರುಗಾಟದಲ್ಲಿಯೂ ಮಾಡಿದ್ದೇನೆ. ಭೀಷ್ಮನಂಥ ಪಾತ್ರಗಳು ಮಾಡಬೇಕು ಅಂತಿತ್ತು, ಅದು ಮೇಳದಲ್ಲಿ ನಮ್ಮ ಧರ್ಮ ಸಿಂಹಾಸನ ಪ್ರಸಂಗದಲ್ಲಿ ನನಗೆ ತುಂಬ ಹೆಸರು ತಂದುಕೊಟ್ಟಿತ್ತು ಭೀಷ್ಮನ ಪಾತ್ರ. ಇಂಥ ಪಾತ್ರಗಳು ತುಂಬ ಇಷ್ಟ ಇದ್ದ ಪಾತ್ರಗಳನ್ನು ಮಾಡಿದ್ದೇನೆ. ಆದ್ದರಿಂದ ಇನ್ನು ಇಂಥದ್ದೊಂದು ವೇಷ ಮಾಡಬೇಕು ಅಂತ ನಮಗೆ ನಿರೀಕ್ಷೆಯೇ ಇಲ್ಲ. ಈಗಿನ ಕಾಲದಲ್ಲಿ ಕನ್ನಡ ಯಕ್ಷರಂಗ ಹೇಗೆ ಬೆಳೆಯುತ್ತಾ ಇದೆಯೋ ಅದೇ ರೀತಿಯಲ್ಲಿ ತುಳು ಯಕ್ಷರಂಗವು ಬೆಳೆಯುತ್ತಾ ಇದೆ. ತುಳು ಯಕ್ಷರಂಗದ ಕುರಿತು ನಿಮ್ಮ ಮಾತುಗಳು? ತುಳು ಯಕ್ಷರಂಗ ಅಂದರೆ ನಮಗೆ ಕನ್ನಡ ಯಕ್ಷಗಾನ ಕರ್ನಾಟಕದಾದ್ಯಂತ, ಅಂದರೆ ಈಗ ಉತ್ತರ ಕನ್ನಡ ಇರ್ಬೋದು, ಉಡುಪಿ ಇರ್ಬೋದು, ತೆಂಕು, ಬಡಗು, ಬಡಾಬಡಗು ಇರ್ಬೋದು, ಕನ್ನಡದ ವ್ಯಾಪ್ತಿ ದೊಡ್ಡದು. ತುಳು ಯಕ್ಷಗಾನ ಅಂದರೆ ಸದ್ಯ ಉಡುಪಿ ಮತ್ತು ದಕ್ಷಿಣ ಕನ್ನಡಕ್ಕೆ ಮಾತ್ರ ಅಲ್ಲ, ಸ್ವಲ್ಪ ಕಾಸರಗೋಡು ಜಿಲ್ಲೆ ಇತ್ಯಾದಿಗಳಿಗೆ ಸೀಮಿತವಾಗಿರ್ತದೆ. ಆದ್ದರಿಂದ ತುಳುವಿನಲ್ಲಿಯೂ ಉತ್ತಮವಾದ ಶಬ್ದ ಭಂಡಾರ ಇದೆ, ಸಾಹಿತ್ಯಗಳಿದೆ. ತುಳುವನ್ನು ಅರ್ಥಪೂರ್ಣವಾಗಿ ಬಳಕೆ ಮಾಡಬಹುದು. ಕಾಂಚನ ಸಂಜೀವರೈಗಳಂಥವರು, ಅರುವದವರು ಮಾತ್ರ ಅಲ್ಲ, ನಮ್ಮ ತುಂಬ ಮಂದಿ ಕಲಾವಿದರು ಈ ಹಿಂದೆ ಆಗಿ ಹೋದವರು, ಅವರೆಲ್ಲ ತುಳು ಸಾಹಿತ್ಯವನ್ನು ಯಕ್ಷಗಾನ ರಂಗದಲ್ಲಿ ಕಾಣಿಸಿಕೊಟ್ಟಿದ್ದಾರೆ. ಆದ್ದರಿಂದ ತುಳುವಿನಲ್ಲಿಯೂ ಅರ್ಥಪೂರ್ಣವಾಗಿ ಯಕ್ಷಗಾನವನ್ನು ಮಾಡೋದಕ್ಕೆ ಸಾಧ್ಯ. ನಾನು ತುಂಬ ತುಳುವಿನಲ್ಲಿ ವೇಷ ಮಾಡಿದವ. ಸುಂಕದ ಕಟ್ಟೆ, ಬೆಂಕಿನಾಥೇಶ್ವರ ಮೇಳ ಇತ್ಯಾದಿ ತುಳು ಮೇಳ, ಸಸಿ ತುಳು ಮೇಳ ಇತ್ಯಾದಿ ತುಳು ಮೇಳಗಳಲ್ಲಿಯೂ ಪಾತ್ರ ಮಾಡಿದ್ದೇನೆ. ಮಾತ್ರ ಅಲ್ಲ, ತಾಳಮದ್ದಲೆ ಇತ್ಯಾದಿಗಳಲ್ಲಿ ತುಳು ಪಾತ್ರವನ್ನು ನಿರ್ವಹಿಸಿದ್ದೇನೆ.
ನೀವು ಯಕ್ಷಗಾನ ಆಟ ಅಂತ ಮಾತ್ರ ಅಲ್ಲ, ಕೂಟದಲ್ಲಿಯೂ ನೀವು ಒಬ್ಬ ಬೇಡಿಕೆಯ ಕಲಾವಿದನೇ ಹೌದು. ಈ ತಾಳಮದ್ದಳೆಗೆ ಹೋಗುವಾಗ ಅಂದ್ರೆ ತುಂಬಾ ಸ್ಟಡಿ ಮಾಡಿ ಹೋಗ್ಬೇಕಾಗ್ತಿರ್ತದೆ, ಅಧ್ಯಯನ ಮಾಡಿ ಹೋಗ್ಬೇಕಾಗ್ತದೆ. ನೀವು ಯಾವ ರೀತಿಯಲ್ಲಿ ಅಧ್ಯಯನ ಮಾಡ್ತೀರಿ? ತಾಳಮದ್ದಲೆ ಅರ್ಥಧಾರಿ ಒಬ್ಬ ಪುರಾಣದ ಪುಸ್ತಕಗಳನ್ನು ಓದಬೇಕಾಗುತ್ತದೆ. ಪುರಂದರದಾಸರ ಭಕ್ತಿಗೀತೆಗಳು, ಸರ್ವಜ್ಞನ ವಚನಗಳು, ದಾಸಬೋಧೆಯಂತಹ ಸಾಹಿತ್ಯ ಮಾತ್ರ ಅಲ್ಲ, ಕುವೆಂಪು, ದಾರಾ ಬೇಂದ್ರೆ ಇಂಥ ತುಂಬ ಮಂದಿ ಕನ್ನಡದ ಕವಿಗಳ ಕವನಗಳು, ಇದನ್ನೆಲ್ಲ ಓದಿಕೊಂಡಿರಬೇಕಾಗ್ತದೆ. ತುಂಬ ಭಕ್ತಿಗೀತೆಗಳು, ವಚನ ಸಾಹಿತ್ಯಗಳು, ಇದರಿಂದ ಎಲ್ಲ ನಾವು ಸಾಹಿತ್ಯವನ್ನು ಹೆಕ್ಕಿ ಸಾಂದರ್ಭಿಕವಾಗಿ ಬಳಕೆ ಮಾಡಬೇಕಾಗುತ್ತದೆ. ಕೇವಲ ಪುರಾಣವೇ ಸಾಕಾಗುವುದಿಲ್ಲ, ಪುರಾಣ ಪ್ರಧಾನವಾಗಿರ್ತದೆ. ಮಹಾಭಾರತ, ರಾಮಾಯಣ, ಭಾಗವತ ಮಾತ್ರವಲ್ಲ, ಮಾರ್ಕಂಡೇಯ ಪುರಾಣ ಇತ್ಯಾದಿಗಳನ್ನು ನಾವು ಅಧ್ಯಯನ ಮಾಡಲೇಬೇಕು. ಮಾಡಿ ಮಾತ್ರ ಆ ಮುಖಾಂತರವಾಗಿ ನಮ್ಮ ವಾಕ್ಚಾತುರ್ಯದಲ್ಲಿ ಅದನ್ನು ಮೆರೆಸುವುದಕ್ಕಾಗುತ್ತದೆ. ಈಗಿನ ಯುವ ಕಲಾವಿದರಿಗೆ ಒಂದು ಇಂತಹ ಪುಸ್ತಕಗಳನ್ನು ಕಲಿಯಿರಿ ಅಂತ ಹೇಳುವಂತಹ ಯಾವುದಾದ್ರೂ ಪುಸ್ತಕ ಇದೆಯಾ? ಖಂಡಿತ ಇದೆ. ಅಂದರೆ ದೇರಾಜ ಸೀತಾರಾಮಯ್ಯರವರು ಬರೆದಂಥ ಶ್ರೀರಾಮಾಯಣ ದರ್ಶನಂ ಮಾತ್ರವಲ್ಲ, ಮಹಾಭಾರತ, ಇನ್ನೂ ಪುರಾಣ ನಾಮ ಚೂಡಾಮಣಿ, ಮತ್ತು ನಮ್ಮ ಮೂಡಂಬೈಲು ಶಾಸ್ತ್ರಿಗಳ ಪುರಾಣ ಭಾರತ ಕೋಶ, ಇಂಥ ತುಂಬ ಆಕರ ಗ್ರಂಥಗಳಿವೆ. ಮಾತ್ರವಲ್ಲ, ಇದು ಗದುಗಿನ ಭಾರತ, ಇನ್ನೂ ಇದೆ ಭಕ್ತಿಗೀತೆಗಳು, ಇನ್ನು ವಚನ ಸಾಹಿತ್ಯಗಳು. ಇದನ್ನೆಲ್ಲ ಯುವ ಕಲಾವಿದರು ಓದಿದರೆ ಕೇವಲ ಒಂದು ಯೂಟ್ಯೂಬಲ್ಲೇ ನೋಡಿಕೊಂಡು ಪಾತ್ರ ನಿರ್ವಹಿಸುವುದರ ಬದಲು, ಮತ್ತು ಪ್ರಸಂಗ ಒಬ್ಬ ಕಲಾವಿದನಿಗೆ ಪ್ರಧಾನ. ಅವ ಎಷ್ಟೇ ಸಣ್ಣ ಪಾತ್ರ ಇರ್ಬೋದು, ಆ ಪ್ರಸಂಗದ ಪ್ರತಿಯೊಂದು ಪಾತ್ರದ ಪದ್ಯದಲ್ಲಿ ಸಾಹಿತ್ಯ ಇರ್ತದೆ. ಅದನ್ನು ಓದಿಕೊಂಡು ತಯಾರಾದರೆ ತುಂಬ ಉತ್ತಮ. ಸರಿ, ನೀವು ಯಕ್ಷಗಾನದಲ್ಲಿಯೂ ತಾಳಮದ್ದಳೆಯಲ್ಲೂ ಇದ್ದ ಕಾರಣ ನಿಮಗೆ ಯಕ್ಷಗಾನ ಜಾಸ್ತಿ ಪ್ರಿಯವೋ ಅಥವಾ ತಾಳಮದ್ದಳೆ ಹೆಚ್ಚು ಪ್ರಿಯವೋ? ನನಗೆ ಎರಡೂ ಪ್ರಿಯವೇ. ಯಾಕಂದರೆ ಯಕ್ಷಗಾನ ನಮಗೆ ವೇಷಧಾರಿಯಾಗಿ ಹೆಸರು ತರ್ತದೆ. ಆದರೆ ನೈಜವಾಗಿ ಇದ್ದವರು ದಿನೇಶ್ ಶೆಟ್ಟರು ಅಂತನೂ ಕಾಣಿಸುವುದು ಹೇಗೆ ಅಂತ ಕೇಳಿದರೆ ಮುಖದರ್ಶನದಿಂದ ತಾಳಮದ್ದಲೆಯಲ್ಲಿ ಒಬ್ಬನ ನಿಜವಾದ ಅಧ್ಯಯನ ಮಾತ್ರ ಅಲ್ಲ, ವೈಯಕ್ತಿಕವಾದ ಚರ್ಯೆಗಳು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಅದರಿಂದ ಎರಡೂ ಪ್ರಿಯವಾದದ್ದೇ. ನಿಮ್ಮ ಮೊದಲ ತಾಳಮದ್ದಲೆಯ ಅನುಭವ ಹೇಗೆ, ಯಾವುದು ಮಾಡಿದ್ರಿ ನೀವು? ನಾನು ಆರಂಭಕ್ಕೆ ಇಲ್ಲಿ ಸಾಧಾರಣ ಹವ್ಯಾಸಿಗಳ ಕೂಟಗಳಲ್ಲಿ ಅರ್ಥ ಹೇಳ್ತಾ ಇದ್ದೆ. ಒಂದು ಸಂದರ್ಭದಲ್ಲಿ ನನಗೆ ಜಬ್ಬಾರ್ ಸಮೂರಂತಹ ಒಬ್ಬ ಕಲಾವಿದರ ಅವರ ರಾವಣನಿಗೆ ನಾನು ಮಂಡೋದರಿಯ ಪಾತ್ರ ಮಾಡುವ ಅವಕಾಶ ಸಿಕ್ಕಿತ್ತು. ಅಲ್ಲಿಂದ ನನ್ನ ಮಂಡೋದರಿಯ ಪಾತ್ರವನ್ನು ಕಂಡು ಖುಷಿಗೊಂಡ ಪ್ರೇಕ್ಷಕರು ಮತ್ತೆ ನನಗೆ ಅವಕಾಶಗಳನ್ನು ಕೊಡ್ತಾ ಹೋದರು. ಮತ್ತು ಚೆನ್ನಪ್ಪ ಶೆಟ್ಟಿಯವರು, ವಿಶ್ವನಾಥ ಶೆಟ್ಟಿಯವರು, ಹೀಗೆ ತುಂಬ ಮಂದಿ, ಪೆರ್ಮುದೆಯವರು, ಇನ್ನೂ ಬಹಳ ಹಿರಿಯ ಕಲಾವಿದರು ತುಂಬ ಮಂದಿ. ಈಗ ನಮ್ಮ ಮೂಡಂಬೈಲು ಶಾಸ್ತ್ರಿಗಳಿರ್ಬೋದು, ಸಾಮಗರಿರ್ಬೋದು, ಇಂಥವರ ಜೊತೆ ಎಲ್ಲ ಯೋಶಿ ಮತ್ತು ನಮ್ಮ ಶಂಭು ಶರ್ಮರು, ಇವರೆಲ್ಲ ಯಕ್ಷಗಾನದಲ್ಲಿ ನಮ್ಮನ್ನು ಬೆಳೆಸುತ್ತಾ ಸಾಗಿದರು. ಹಾಗೆ ರಂಗಭಟ್ರಂತಹವರು, ಸುಣ್ಣಂಬಳದಂತಹವರು, ಕಲ್ಚಾರರು, ತುಂಬ ಮಂದಿ ನಾವು ಯಾವ ತಾಳಮದ್ದಲೆ ಕೂಟಕ್ಕೆ ಹೋದರೂ ನಮ್ಮನ್ನು ಪ್ರೋತ್ಸಾಹಿಸಿ ಬೆಳೆಸಿದ್ದಾರೆ. ಈಗಾಗಲೇ ಹೇಳಿದ ಹಾಗೆ ನೀವು ಶಾಲೆಯಲ್ಲಿ ಒಂದು ವೇಷ ಮಾಡಿದ್ರಿ ಮೊದಲು ಅಂತ ಹೇಳಿದ್ರಿ, ಅದು ಯಾವ ವೇಷ, ಅದರ ಅನುಭವ? ನಾನು 8ನೇ ತರಗತಿಯಲ್ಲಿರುವಾಗ ಪುಂಜಾಲಕಟ್ಟೆ ಶಾಲೆಯಲ್ಲಿ ಫಕೀರ ಎನ್ನುವರೊಬ್ಬರು ಅಲ್ಲಿ ಪಿಯೋನಾಗಿದ್ದರು. ಅವರು ನಮಗೆ ನಾಟ್ಯ ಕಲಿಸಿದರು. ವಾರ್ಷಿಕೋತ್ಸವಕ್ಕೆ ನನಗೆ ಶಬರಿಮಲೆ ಅಯ್ಯಪ್ಪದಲ್ಲಿ ಒಂದು ಶಬರಾಸುರನ ಬಲ ಮಾಡಿದಂತಹ ಒಂದು ಅನುಭವ ಉಂಟು. ಅದು ಆ ಟೈಮಲ್ಲಿ ನಮಗೆ ಇಂಟ್ರೆಸ್ಟ್ ಇತ್ತು. ಆರಂಭದ ಕಲಿಕೆ ಒಂದು 10 ಕ್ಲಾಸಲ್ಲಿ ಆಟ ಗೆದ್ದಿದ್ದೇವೆ. ಅದು ತಾಳ ಯಾವುದು ಮತ್ತು ವೇಷದ ಮಹತ್ವ ಏನು ಅಂತ ನಮಗೆ ಗೊತ್ತಾಗಲಿಲ್ಲ. ಮತ್ತು ನಾವು ಧರ್ಮಸ್ಥಳ ಕೇಂದ್ರದಲ್ಲಿ ಕಲಿತ ತದನಂತರದಲ್ಲಿ ನಾವು ಬೆಳೆಯುತ್ತಾ ಹೋದೆವು. ಹಾಗಾದರೆ ನಿಮ್ಮ ಮೊದಲ ಗುರು ಅಂತ ಹೇಳಿದರೆ ಇವರು? ಖಂಡಿತ ಫಕೀರರು. ಸರಿ, ನಂತರ ನೀವು ಬಡಗಿನಲ್ಲೂ ವೇಷ ಹಾಕಿದ್ದೀರಿ, ಕೆಲವೊಂದು ವೇಷಗಳನ್ನು ನಾವು ನೋಡಿದ್ದೇವೆ, ಅದರ ಬಗ್ಗೆ ನಿಮ್ಮ ಅನುಭವ? ಬಡಗಿನಲ್ಲಿ ನಮಗೆ ಬಹಳ ಖುಷಿ ಅಂತ ಕೇಳಿದರೆ, ತೆಂಕಿನವರನ್ನು ಬಹಳ ಪ್ರೀತಿಸ್ತಾರೆ ಅವರು. ಬಡಗಿನವರು ಈಗ ಪದ್ಯ ಹೇಳುವಾಗ ನಮಗೆ ನಿಜವಾಗಿ ಬಡಗಿನ ನಾಟ್ಯ ಗೊತ್ತಿಲ್ಲ,
ನಾವು ಸ್ವಲ್ಪ ರಂಗ ಬೋರ್ ಆಗಬಾರ್ದು ಅಂತ ಕೆಲವೊಂದು ತಾಳಗಳು ಅಷ್ಟತಾಳ, ಏಕತಾಳ ಎಲ್ಲ ನಮಗೆ ಗೊತ್ತಾಗ್ತದೆ, ಅದರ ಜೊತೆಯಲ್ಲಿ ಸೇರಿಸಿಕೊಂಡು ಹೋಗ್ತೇವೆ. ಮತ್ತು ಅಲ್ಲಿಯ ಮುಖವರ್ಣಿಕೆಗಳು ಇರ್ಬೋದು, ಮತ್ತು ಅಲ್ಲಿಯ ಇದು ವಸ್ತ್ರಾಲಂಕಾರ, ವೇಷಭೂಷಣಗಳು, ಇದೆಲ್ಲ ಒಂದು ರೀತಿಯಿಂದ ನಮಗೆ ಒಮ್ಮೆ ಕಷ್ಟ ಆಗ್ತದೆ. ಯಾಕಂದರೆ ಅಲ್ಲಿ ಎಲ್ಲ ನಮ್ಮ ಹಾಗೆ ಹಾರಲಿಕ್ಕಿಲ್ಲ, ಟೈಟ್ ಕಟ್ಟಲಿಕ್ಕಿಲ್ಲ, ತುಂಬ ಈ ಹಗ್ಗಗಳು, ತುಂಬ ಕಟ್ಟುವುದು ಇತ್ಯಾದಿ ಎಲ್ಲ ಇರ್ತದೆ. ಒಂದು ರೀತಿಯ ಖುಷಿ ಕೊಡ್ತದೆ. ಯಾಕಂದರೆ ನಾವು ತೆಂಕಿನಲ್ಲಿ ಯಾವತ್ತೂ ವೇಷ ಮಾಡ್ತೇವೆ, ಹೊಸ ಒಂದು ಡ್ರೆಸ್ ಕಟ್ಟುವುದೇ ನಮಗೆ ಒಂದು ಖುಷಿ. ಆದ್ದರಿಂದ ನಮ್ಮನ್ನು ಭಾಳಷ್ಟು ಅವರು ಅಭಿಮಾನದಿಂದ ನೋಡ್ತಾರೆ ಬಡಗಿನ ಪ್ರೇಕ್ಷಕರು. ಅಲ್ಲಿ ಹಾಡು ಕೂಡ ಹಾಗೆ ಅರ್ಥಪೂರ್ಣವಾಗಿ ಹೇಳ್ತಾರೆ. ಹಾಗಾದ ಕಾರಣ ನಮಗೆ ಭಾಳ ಖುಷಿ ಕೊಟ್ಟಿದೆ. ಮೊದಲ ಬಾರಿಗೆ ನಿಮಗೆ ಬಡಗಿನಲ್ಲಿ ವೇಷ ಮಾಡಬೇಕು ಅನ್ನುವಂತಹ ಒಂದು ಸಂದರ್ಭ ಬಂದದ್ದು ಯಾವಾಗ? ಅಂಕೋಲದಲ್ಲಿ ನನಗೆ ಮೊದಲು ವೇಷಕ್ಕೆ ಕರೆ ಬಂತು. ಅಲ್ಲಿ ನನಗೆ ಸ್ಪಷ್ಟ ನೆನಪಿಲ್ಲ, ಬಹುಶಃ ಕರ್ಣಾರ್ಜುನದ ಕೃಷ್ಣ ಮಾಡಿದ್ದೆ. ಅದಕ್ಕಿಂತ ಮುಂಚೆ ನಾನು ವೀರಮಣಿ ಕಾಳಗದ ಹನುಮಂತ ಮಾಡಿದ್ದೆ ಅಂಕೋಲದಲ್ಲಿ. ಅಲ್ಲಿಂದ ತೊಡಗಿದ ನನ್ನ ಬಡಗಿನ ವೇಷಗಳು ಈಗ ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರದಲ್ಲಿ ಟಿಕೆಟಿನ ಆಟ ಇರ್ಬೋದು, ಮತ್ತು ಇಲ್ಲಿ ನಮ್ಮ ಅಂಕೋಲ, ಯಲ್ಲಾಪುರ, ಈಚೆ ಕುಮಟ, ಹೀಗೆ ಕುಂದಾಪುರ ಇತ್ಯಾದಿ ಕಡೆಗಳಲ್ಲಿ ಬಡಗಿನ ವೇಷಗಳೆಲ್ಲ ತುಂಬ ಸಿಕ್ಕಿದ್ವು. ಹಾಗೆ ಅಂದರೆ ಮಾತುಗಾರಿಕೆ ಅವರಿಗೆ ತುಂಬ ಇಷ್ಟ ಆಗಿರೋ ಕಾರಣ ನಮಗೆ ಅವಕಾಶಗಳು ಹೆಚ್ಚು ಹೆಚ್ಚು ಬರ್ತಾ ಉಂಟು. ಬಡಗಿನ ನಾಟ್ಯ ಕಲ್ತಿದ್ದೀರಾ ನೀವು? ಇಲ್ಲಪ್ಪ, ಇಲ್ಲ. ಅಂದರೆ ನಾವು ಅವರ ಸ್ವಲ್ಪ ಕಲಿಯಬೇಕು ಅಂತ ಆಸೆ ಉಂಟು, ಕಲಿಬೇಕು ಅಂತ ಆಸೆ ಉಂಟು, ಆದರೆ ಇನ್ನೂ ಅದು ಆಗುವ ಕೆಲಸವಲ್ಲ. ಸರಿ. ಒಬ್ಬ ಕಲಾವಿದ ಯಕ್ಷಗಾನದಲ್ಲಿ ವಾಕ್ಚಾತುರ್ಯ ತೋರಬೇಕಾದರೆ ಆತನು ನಿರ್ವಹಿಸುವ ಪಾತ್ರದ ಬಗ್ಗೆ ಮತ್ತು ಪ್ರಸಂಗದ ಬಗ್ಗೆ ತಿಳಿದಿರಬೇಕು. ಈ ವಿಷಯದಲ್ಲಿ ನೀವು ಹೇಗೆ ಯಶಸ್ವಿಯಾದ್ರಿ? ನಾನು ಒಂದು ಪ್ರಸಂಗವನ್ನು ಎಷ್ಟೇ ಸಣ್ಣ ಪಾತ್ರ ಇರಬಹುದು, ದೊಡ್ಡ ಪಾತ್ರ ಇರಬಹುದು, ಅದನ್ನು ಬಹಳಷ್ಟು ಒಂದು 2-3 ಸಲ ಆದರೂ ಓದಿಕೊಳ್ತೇನೆ. ಮಾತ್ರ ಅಲ್ಲ, ಅದಕ್ಕೆ ಪೂರಕವಾದಂಥ ಕಥೆಗಳನ್ನು ಪುರಾಣದಿಂದ ಹುಡುಕುತ್ತೇನೆ. ಬೇರೆ ಬೇರೆ ಆಕರ ಗ್ರಂಥಗಳಿವೆ, ಅದರಲ್ಲೆಲ್ಲ ಹುಡುಕುತ್ತೇನೆ. ಮಾತ್ರ ಅಲ್ಲ, ಮತ್ತೆ ಎದುರಾಳಿ ಹೇಗೆ ಮಾತಾಡ್ತಾರೋ ಅದಕ್ಕೆ ಪ್ರತಿಕ್ರಿಯಿಸುವಂಥ ಒಂದು ಸಾಮರ್ಥ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಹಾಗೆ ನಾನು ಅಧ್ಯಯನಶೀಲನಾಗಿ ಅದನ್ನು ಮುಂದುವರಿಸ್ತಾ ಇದ್ದೇನೆ. ಅದೇ, ನೀವು ಈಗ ಕೆಲವೊಂದು ಪಾತ್ರವನ್ನು ಮಾಡುವಾಗ ಪುರಾಣದ ವಿಚಾರ ಮಾತ್ರ ಅಲ್ಲ, ಈಗ ಪ್ರಸ್ತುತ ನಡೆಯುವಂತಹ ವಿಚಾರವನ್ನು ಸೇರಿಸಿಕೊಂಡು ಮಾತನಾಡುವುದು ನಾವು ಕೇಳಿದ್ದೇವೆ. ಆ ಒಂದು ಶೈಲಿಯ ಬಗ್ಗೆ ನಿಮ್ಮ ಒಂದೆರಡು ಮಾತು. ಅಂದರೆ ನಾನು, ಯಾಕಂದರೆ ತುಂಬ ಈಗ ಒಂದು ಯಕ್ಷಗಾನ ಅಂತ ಹೇಳಿದರೆ ಒಂದು ಲೆಕ್ಕಕ್ಕೆ ಒಂದು 500 ಮಂದಿ ಪ್ರೇಕ್ಷಕರು ಅಂತ ಇಟ್ಟುಕೊಳ್ಳಿ, ಸಾವಿರಾರು ಮಂದಿ ಇರ್ತಾರೆ. ಆದರೆ ಅದರಲ್ಲಿ ಎಲ್ಲ ವರ್ಗದ ಪ್ರೇಕ್ಷಕರು ವಿದ್ವಾಂಸರಲ್ಲ, ವಿಮರ್ಶಕರಲ್ಲ. ಕೆಲವರು ಮನೋರಂಜನೆಗಾಗಿಯೇ ಯಕ್ಷಗಾನ ನೋಡ್ತಾರೆ, ಮತ್ತು ಕೆಲವರು ಅದರಲ್ಲಿರುವ ವಿದ್ವತ್ವನ್ನು, ಕಥೆಯನ್ನು ಆಲಿಸುವುದಕ್ಕಾಗಿ ನೋಡ್ತಾರೆ. ಆವಾಗ ಎಲ್ಲ ವರ್ಗದವರನ್ನು ನಾವು ಸೆಳೆಯಬೇಕು ಅಂತಿದ್ರೆ, ಯಕ್ಷಗಾನ ಬೋರಾಗದಂತೆ ನೋಡಿಕೊಳ್ಳಬೇಕು ಅಂತಿದ್ರೆ, ಮತ್ತು ಯುವ ಪೀಳಿಗೆಯನ್ನು ಯಕ್ಷಗಾನದಂತ ಸೆಳೆಯಬೇಕು ಅಂತಿದ್ರೆ ಒಂದು ನವೀನ ರೀತಿಯ, ಅಂದರೆ ಆಕರ್ಷಣೀಯವಾದಂಥ ಮನೋರಂಜನಾತ್ಮಕವಾದಂಥ ಒಂದು ಮಾತುಗಳನ್ನು ಆಡಬೇಕಾಗುತ್ತದೆ. ಹಾಗೆಂದು ಯಾವುದೇ ಕಾರಣಕ್ಕೂ ಪಾತ್ರಕ್ಕೆ ಚ್ಯುತಿಯಾಗದಂತೆ, ಪ್ರಸಂಗಕ್ಕೆ ಚ್ಯುತಿಯಾಗದಂತೆ, ಮಾತ್ರವಲ್ಲ ಪುರಾಣಕ್ಕೆ ಚ್ಯುತಿಯಾಗದಂತೆ ನಾವು ಅದನ್ನು ಬಿಂಬಿಸಬಹುದು. ಈಗ ಹೆಚ್ಚಾಗಿ ನನ್ನ ಬಗ್ಗೆ ಒಂದು ಆಕ್ಷೇಪ ಉಂಟು, ನೀವು ಪ್ರಧಾನಿಯವರನ್ನು, ನರೇಂದ್ರ ಮೋದಿಯವರನ್ನು ಪ್ರಸಂಗಕ್ಕೆ ತರ್ತೀರಿ ಅಂತ. ಯಾಕಂದರೆ ಒಂದು ರಾಷ್ಟ್ರದ ಶ್ರೇಷ್ಠ ನಾಯಕ ಅಥವಾ ಒಬ್ಬ ಶ್ರೇಷ್ಠ ವ್ಯಕ್ತಿ ಅಂತಹವನನ್ನು ಒಂದು ಪಾತ್ರದಲ್ಲಿ ಬಿಂಬಿಸಿ ಕಾಣಿಸಿಕೊಡುವುದರಿಂದ ಭಾಳಷ್ಟು ಮಂದಿ ಅವರ ಯೋಗ್ಯತೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತದೆ. ಯಾಕಂದರೆ ಪ್ರಾಮಾಣಿಕವಾಗಿ ಹೇಳ್ತೇನೆ, ನಾನು ನರೇಂದ್ರ ಮೋದಿಯವರ ನಾಯಕತ್ವವನ್ನು ಹೃದಯಪೂರ್ವಕವಾಗಿ ಒಪ್ಪುವ, ಒಂದು ಪಕ್ಷಾತೀತವಾಗಿ ಒಪ್ಪುವ, ಒಂದು ಪಕ್ಷದವನಾಗಿ ಒಪ್ಪುವುದಲ್ಲ. ಯಾಕಂದರೆ ಅವರು ಮಾಡಿದ ಸಾಧನೆಗಳು, ಅವರ ದಿಟ್ಟ ನಿರ್ಧಾರಗಳು, ಅವರಿಂದ ಆದಂಥ ಭಾರತದ ಆರ್ಥಿಕ ವ್ಯವಸ್ಥೆಗಳು, ಅದನ್ನೆಲ್ಲ ವಿಸ್ತರಿಸುವಾಗ ಒಬ್ಬ ಕಲಾವಿದನಾಗಿ ಒಂದು ಪಾತ್ರದ ಮುಖಾಂತರ ಬಿಂಬಿಸಿದರೆ ನನ್ನ ತಿಳುವಳಿಕೆ ಪ್ರಕಾರ ಅದು ತಪ್ಪಲ್ಲ. ಈ ಹಿಂದಿನ ಬಹಳಷ್ಟು ಮಂದಿ ಕಲಾವಿದರು ಅದನ್ನು ಮಾಡಿದ್ದಾರೆ, ನಾವು ನೋಡಿದ್ದೇವೆ, ಹಾಗೆ ಅದನ್ನು ಅನಾವರಣಗೊಳಿಸಿದ್ದೇವೆ. ಅದು ಒಂದು ರೀತಿಯಿಂದ ಮನೋರಂಜನೆಗೂ ಹೌದು,
ಇನ್ನೊಂದು ಒಬ್ಬ ಶ್ರೇಷ್ಠ ನಾಯಕನನ್ನು ಪ್ರೇಕ್ಷಕ ಅರ್ಥ ಮಾಡಿಕೊಳ್ಳುವುದಕ್ಕೆ. ಸರಿ. ನಂತರ ನೀವು ಅನೇಕ ಭಾಗವತರ ಪದ್ಯಕ್ಕೆ ಹೆಜ್ಜೆ ಹಾಕಿದ್ದೀರಿ. ಅದರಲ್ಲಿ ನೆಚ್ಚಿನ ಭಾಗವತರು ಅಂದ್ರೆ ಯಾರು ನಿಮಗೆ? ಅತಿ ಆಪ್ತ ಭಾಗವತರು, ನೆಚ್ಚಿನ ಭಾಗವತರು ಅಂದ್ರೆ ಯಾರು? ಅಂದ್ರೆ ನಾವು ಈ ಸಂದರ್ಶನದಲ್ಲಿ ಅದನ್ನು ಹೇಳುವ ಹಾಗಿಲ್ಲ. ಆದರೆ ಬಹಳಷ್ಟು ಮಂದಿ ಭಾಗವತರು ನಮ್ಮನ್ನು ಬೆಳೆಸಿದ್ದಾರೆ. ಈಗ ಕುರಿಯ ಶಾಸ್ತ್ರಿಗಳಿರ್ಬೋದು, ಪ್ರಸಾದ್ ಬಳಿಪರಿರ್ಬೋದು, ಪಟ್ಲ ಸತೀಶ್ ಶೆಟ್ಟಿಯವರಿರ್ಬೋದು, ಇನ್ನು ನಮ್ಮ ಇವರು ಪ್ರಫುಲ್ಲ ಚಂದ್ರ ನಿಲ್ಯಾಡಿ ಇರ್ಬೋದು, ಸದ್ಯಕ್ಕಿರುವ ಯುವ ಭಾಗವತರು ಬಹಳಷ್ಟು. ಈಗ ಪ್ರಖ್ಯಾತ್ ಭರತ್ ಶೆಟ್ಟಿ, ತುಂಬ ಮಂದಿ ಭಾಗವತರು. ಈಗ ನಾವು ಮಳೆಗಾಲದಲ್ಲಿ ತುಂಬ ಮಂದಿ, ಈಗ ಕನ್ನಡಿಕಟ್ಟೆಯವರು, ತುಂಬ ಮಂದಿ ಭಾಗವತರು ನಮಗೆ ಸಿಗ್ತಾರೆ. ಆದರೆ ಎಲ್ಲ ಭಾಗವತರು ನಮ್ಮ ಸಾಮರ್ಥ್ಯವನ್ನು ಅರಿತು ನಮ್ಮನ್ನು ರಂಗದಲ್ಲಿ ಕುಣಿಸ್ತಾರೆ. ಆದ್ದರಿಂದ ಇಂಥವರೇ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಾವು ಒಂದು ಪ್ರತಿಯೊಬ್ಬ ಭಾಗವತರು ಹೇಗೆ ಹೋಗ್ತಾರೆ ಹಾಗೆ ಸಾಗೋದು ನಮ್ಮ ಮನೋಧರ್ಮ. ಪಾವಂಜೆ ಮೇಳದಲ್ಲಿ ನಿಮ್ಮ ಹಾಗೂ ಪಟ್ಲ ಸತೀಶ್ ಶೆಟ್ಟಿ ಅವರ ಒಡನಾಟ ಹೇಗೆ? ಬಹಳ ಆತ್ಮೀಯರಾಗಿದ್ದೇವೆ ನಾವು. ಯಾಕಂದರೆ ಪಟ್ಲ ಸತೀಶ್ ಶೆಟ್ಟಿಯವರು ಮತ್ತು ನಾನು ಕಟೀಲು ಮೇಳದಲ್ಲಿ 1 ವರ್ಷ ಒಟ್ಟಿಗೆ ಇದ್ದವರು. ಒಂದು 6 ತಿಂಗಳು, ಇನ್ನು 4 ತಿಂಗಳು. ನನ್ನಿಂದ 2 ವರ್ಷದ ನಂತರ ಅವರು ಕಟೀಲು ಮೇಳಕ್ಕೆ ಬಂದದ್ದು. ಬಹಳ ಅನ್ಯೋನ್ಯರಾಗಿ ಸ್ನೇಹಿತರಾಗಿದ್ದವರು ನಾವು. ಆದರೆ ನನ್ನ ಸ್ವಭಾವ, ನನ್ನ ಗುಣಧರ್ಮ, ನನ್ನ ವೇಷದ ಸಾಮರ್ಥ್ಯ ಇದನ್ನು ಅರ್ಥ ಮಾಡಿಕೊಂಡಿದ್ದಾರೆ ಅವರು. ಆರಂಭಕ್ಕೆ ಅವರು ಪಾವಂಜೆ ಮೇಳ ಆಗುವಾಗಲೇ ನನ್ನನ್ನು ಮೇಳಕ್ಕೆ ಆಹ್ವಾನಿಸಿದ್ದಾರೆ. ಆದರೆ ನಾನು ಇಲ್ಲ, ಯಾಕಂದರೆ ಒಮ್ಮೆಲೇ ಕಟೀಲು ಮೇಳ ಬಿಟ್ಟು ಬರುವುದು ನನಗೆ ಹಿತ ಆಗೋದಿಲ್ಲ, ನೋಡೋಣ ಅಂತ ಹೇಳಿದೆ. ಮಾರನೇ ವರ್ಷ ಅವರು ಒತ್ತಾಯ ಮಾಡಿದ್ದು, ಮತ್ತು ಕಾಲಮಿತಿ ನನಗೆ ಅನಿವಾರ್ಯವಾಗಿದ್ದ ಕಾರಣ ನಾನು ಅವರಲ್ಲಿದ್ದಂಥ ಆತ್ಮೀಯತೆ ಮತ್ತು ಅವರ ಸ್ವಭಾವ, ಅವರ ವ್ಯಕ್ತಿತ್ವದ ಬಗ್ಗೆ ನನಗಿದ್ದ ಅಭಿಮಾನದಿಂದ ಆ ಮೇಳಕ್ಕೆ ಹೋದೆ. ಈಗಲೂ ಅಷ್ಟೇ, ಒಂದು ಪ್ರಸಂಗದ ಬಗ್ಗೆ ಮಾತಾಡೋದಿದ್ದರೆ, ಒಂದು ವ್ಯವಸ್ಥೆಯ ಬಗ್ಗೆ ಮಾತಾಡೋದಿದ್ದರೆ, ಒಂದು ಸಹೋದರನಂತೆ ನನ್ನಲ್ಲಿ ಅವರು ಮಾತುಕತೆ ನಡೆಸ್ತಾರೆ. ಆದ್ದರಿಂದ ಅವರ ಬಗ್ಗೆ ನನಗೆ ತುಂಬ ಗೌರವ, ಅಭಿಮಾನ, ಆತ್ಮೀಯತೆ. ಈಗ ಪಟ್ಲ ಸತೀಶ್ ಶೆಟ್ಟಿ ಅವರು ನಡೆಸುತ್ತಾ ಇರುವಂತಹ ಯಕ್ಷಧ್ರುವ ಫೌಂಡೇಶನ್ ಇರಬಹುದು, ಅದರಲ್ಲಿ ಅನೇಕ ಕಲಾವಿದರಿಗೆ ಅದು ಸಹಾಯ ಆಗ್ತಾ ಉಂಟು. ಆ ಒಂದು ಅವರ ಒಂದು ಹೆಜ್ಜೆಯ ಬಗ್ಗೆ ನೀವೇನು ಹೇಳ್ತೀರಾ? ಖಂಡಿತ ಅದು ಮೆಚ್ಚುವಂತಹ ಕೆಲಸ. ಯಾಕಂದರೆ ಯಕ್ಷಧ್ರುವ ಪಟ್ಟ ಫೌಂಡೇಶನ್ ಘಟಕ ಒಂದು ಕಲಾವಿದರ ಕಷ್ಟವನ್ನು ಅರ್ಥ ಮಾಡಿಕೊಂಡು ಕೋಟಿ ಕೋಟಿ ಅನುದಾನವನ್ನು ನೀಡಿದೆ. ಆರೋಗ್ಯದ ವಿಷಯದಲ್ಲಿರ್ಬೋದು, ಮತ್ತು ವಿಮೆಯ ವಿಷಯದಲ್ಲಿರ್ಬೋದು, ಆಶ್ರಯ ಯೋಜನೆಯ ವಿಷಯದಲ್ಲಿರ್ಬೋದು, ಬೇರೆ ಬೇರೆ ಈಗ ಯಕ್ಷ ಶಿಕ್ಷಣದ ವಿಷಯದಲ್ಲಿರ್ಬೋದು ಭಾಳಷ್ಟು ಅವರು ಸಾಧನೆ ಮಾಡ್ತಾ ಇದ್ದಾರೆ. ಒಬ್ಬ ಕಲಾವಿದ ತನ್ನ ಕೌಟುಂಬಿಕ ಸಮಸ್ಯೆಯನ್ನು ಬದಿಗಿಟ್ಟು ಕಲಾವಿದರೇ ತನ್ನ ಕುಟುಂಬ ಎನ್ನುವ ಭಾವನೆಯಿಂದ ಇಷ್ಟೆಲ್ಲ ದುಡಿಯುವುದು ಅಂದರೆ ರಾಷ್ಟ್ರೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಫೌಂಡೇಶನ್ನ ಆರ್ಥಿಕ ಸ್ಥಿತಿಯ ಬದ್ಧತೆಗಾಗಿ ದುಡಿಯುತ್ತಾ ಇರುವುದು ಎಚ್ಚತಕ್ಕ ಕೆಲಸ. ಅದರಿಂದ ಅದೊಂದು ಉತ್ತಮವಾದ ಸಂಸ್ಥೆ. ಭವಿಷ್ಯದಲ್ಲಿ ಅದು ಉಳಿಯಬೇಕು. ಅದನ್ನು ಬೆಂಬಲಿಸಿದ ಪ್ರತಿಯೊಬ್ಬ ದಾನಿಗಳಿಗೂ ನಾನು ಅನಂತ ಧನ್ಯವಾದವನ್ನು ಅರ್ಪಿಸ್ತೇನೆ. ನಿಮಗೆ ಯಕ್ಷಗಾನದಲ್ಲಿ ಹಲವು ಮಂದಿ ಅಭಿಮಾನಿಗಳಿದ್ದಾರೆ, ಅವರ ಕುರಿತು ನಿಮ್ಮ ಮಾತು. ಯಕ್ಷಗಾನದಲ್ಲಿ ನಮ್ಮನ್ನು ಒಪ್ಪುವ ಅಭಿಮಾನಿಗಳು ಇದ್ದಾರೆ, ಒಪ್ಪದೇ ಇರುವವರು ಇದ್ದಾರೆ. ಆದರೆ ಯಾಕಂದರೆ ನನಗೆ ಒಂದು ಬದ್ಧತೆ ಉಂಟು. ಯಾಕಂದರೆ ನಾ ಆಡುವ ಮಾತುಗಳಾದವು. ನಾನು ರಂಗದಲ್ಲಿ ಅರ್ಥ ಮಾತಾಡುವಾಗ ಒಂದು 100 ಬಾರಿ ಯೋಚನೆ ಮಾಡ್ತೇನೆ, ಯಾವ ವಿಷಯವನ್ನು ಹೇಗೆ ತರಬಹುದು, ತಂದರೆ ಇದರಿಂದ ಆಗಬಹುದಾದ ಪರಿಣಾಮ ಏನು. ಕೆಲವರಿಗೆ ನಮ್ಮ ಮಾತಿನ ಮರ್ಮ ಅರ್ಥ ಆಗುವುದಿಲ್ಲ. ಯಾಕಂದರೆ ಹಾಲನ್ನು ನಾವು ಅಮೃತ ಅಂತ ತಿಳಿದರೆ ಅಮೃತ, ವಿಷ ಅಂತ ತಿಳಿದರೆ ವಿಷ, ಹಾಗೆ ತಿಳಿಯುವವರ ತಿಳುವಳಿಕೆಯ ಮಟ್ಟದಲ್ಲಿರ್ತದೆ. ಆದರೆ ಬಹಳಷ್ಟು ಮಂದಿ ಅಭಿಮಾನಿಗಳನ್ನು ನನ್ನನ್ನು ಒಪ್ಪಿದ್ದಾರೆ, ಬಹಳಷ್ಟು ಮಂದಿ ಬೆನ್ನು ತಟ್ಟಿದ್ದಾರೆ. ಮತ್ತು ನಿಷ್ಠುರವಾಗಿ ರಂಗದಲ್ಲಿ ಒಂದು ತಪ್ಪು, ಯಾವ ಪಕ್ಷದವನೇ ಆಗಲಿ ತಪ್ಪು ಮಾಡಿದರೆ ಅದನ್ನು ಒಂದು ಪಾತ್ರದಲ್ಲಿ ಖಂಡಿಸುವ ಸ್ವಭಾವ ನನ್ನದು. ಆದರೆ ಅದು ಅಗತ್ಯವೋ ಅಂತ ಕೇಳಿದರೆ ನಿಜವಾಗಿ ಅಗತ್ಯ ಅಲ್ಲ, ಅಗತ್ಯ ಇಲ್ಲವೋ ಅಂತ ಕೇಳಿದರೆ ಅಗತ್ಯ ಉಂಟು. ಯಾಕಂದರೆ ಒಂದು ಸಮಾಜವನ್ನು ಎಚ್ಚರಿಸುವಂಥ ಒಂದು ಮಾಧ್ಯಮ, ಕಲಾ ಮಾಧ್ಯಮ ಅಂತ ನಾವು ಭಾವಿಸುವುದು. ಆದ್ದರಿಂದ ಆ ದೃಷ್ಟಿಕೋನದಿಂದ ನನ್ನನ್ನು ಒಪ್ಪಿದ ಬಹಳಷ್ಟು ಮಂದಿ ಅಭಿಮಾನಿಗಳಿದ್ದಾರೆ, ಅವರು ಬೆಂಬಲಿಸಿದ್ದಾರೆ. ಹಾಗಾದ ಕಾರಣ ನಾವು ಯಕ್ಷಗಾನವನ್ನು ಈ ರೀತಿಯಾಗಿ ಮುಂದುವರಿಸುವುದಕ್ಕೆ ಸಾಧ್ಯ ಆಗ್ತಾ ಉಂಟು. ಹಾಗೆ ಯಾವುದಾದ್ರೂ ಒಂದು ಫ್ಯಾನ್ ಮೂಮೆಂಟ್ ಅಂದರೆ
ಅಭಿಮಾನಿಗಳು ಬಂದು ನಿಮ್ಮಲ್ಲಿ ಯಾವುದಾದ್ರೊಂದು ವಿಶೇಷವಾದಂತಹ ಕ್ಷಣ ಯಾವುದಾದ್ರೂ ಉಂಟಾ? ಖಂಡಿತ ಉಂಟು. ಯಾಕಂದರೆ ನಾನು ಧರ್ಮಸಿಂಹಾಸನದ ಭೀಷ್ಮನ ಪಾತ್ರ ಮಾಡುವಾಗ ಭಾಳ ಒಂದು ಸಾಗರದಲ್ಲಿ ಒಬ್ಬ ಅಭಿಮಾನಿ ತಾನೇ ಹೂಮಾಲೆ ಹಿಡ್ಕೊಂಡು ಬರ್ತಾನೆ ನನ್ನ ಮಾತು ಕೇಳಿ ಖುಷಿಪಟ್ಟು. ಮಾತ್ರ ಅಲ್ಲ, ಹೊಸತಾದಂಥ, ಯಾಕಂದರೆ ಈಗ ಬಾಳಕೋಟು ಪ್ರಕರಣ ಆಯಿತು. ಆ ಪ್ರಕರಣದಲ್ಲಿ ನಿಜವಾಗಿ ನನಗೆ ಚೌಕಿಗೆ ಹೋಗುವಲ್ಲಿವರೆಗೆ ಈ ಪ್ರಕರಣವೇ ಗೊತ್ತಿರಲಿಲ್ಲ. ಎಲ್ಲಿಂದ ಅಂದರೆ ಮಂಗಳೂರಿನಿಂದ ಕಲ್ಲಡ್ಕದಿಂದ ಇವತ್ತು ದಿನೇಶ್ ಶೆಟ್ಟಿಯವರ ಅರ್ಥದಲ್ಲಿ ಏನಾದರೂ ವಿಶೇಷತೆ ಉಂಟು ಅಂತ ಅಭಿಮಾನಿಗಳು ಬಂದಿದ್ದರು. ಆಟ ಎಲ್ಲ ಮುಗೀತು. ನಾನು ಅದಕ್ಕೆ ಭಾಳಷ್ಟು ವಿಷಯಗಳ ಬಗ್ಗೆ ನನಗೆ ಚೌಕಿಯಲ್ಲಿ ಗೊತ್ತಾಯಿತು, ರಂಗದಲ್ಲಿ ಸಂದರ್ಭ ಸಿಕ್ಕಿತ್ತು, ಹೇಳಿಬಿಟ್ಟಿದ್ದೆ. ಆದರೆ ಹೊರಗೆ ಬರುವಾಗ ಒಂದು 10-15 ಮಂದಿ ಬಂದು ನನ್ನ ಬೆನ್ನು ತಟ್ಟಿದ್ರು. ನಾವು ಅಲ್ಲಿಂದ ಬಂದದ್ದಕ್ಕೆ ಸಾರ್ಥಕ ಆಯಿತು, ಇವತ್ತು ನಿಮ್ಮದ್ದೇನಾದರೂ ಉಂಟು ಅಂತಲೇ ನಾವು ಬಂದಿದ್ದೇವೆ, ಆದ್ದರಿಂದ ನನಗೆ ಖುಷಿ ಕೊಟ್ಟಿತ್ತು ಅಂತ. ಅಂಥ ಸಂದರ್ಭಗಳು ಭಾಳಷ್ಟಿವೆ. ಸರಿ, ನಂತರ ನಡೆದ ಸಿಂಧೂರ ಪ್ರಕರಣ ನಿಜವಾಗಿಯೂ ನಾನು ಮಾತಾಡಬೇಕು ಅಂತ ಭಾವಿಸಿ ಇರಲಿಲ್ಲ, ಆದರೆ ಸಂದರ್ಭ ಸಿಕ್ಕಿತ್ತು. ಪ್ರಸಂಗಕ್ಕೆ, ಕಥೆಗೆ, ಪುರಾಣಕ್ಕೆ ಚ್ಯುತಿಯಾಗದ ರೀತಿಯಲ್ಲಿ ನಾನು ಮಾತಾಡಿದೆ. ಆದರೆ ಅದು ಅದ್ಭುತವಾಗಿ ಎಲ್ಲಿವರೆಗೆ ಅಂದರೆ ಒಬ್ಬ ಸುನೀಲ್ ಕುಮಾರ್ ಅಂತ ಒಬ್ಬ ರಾಜಕೀಯ ವ್ಯಕ್ತಿ ತನ್ನದಾದ ಖಾತೆಯಲ್ಲಿ ಅದನ್ನು ಬಿಂಬಿಸಿ ಅದು ರಾಜ್ಯ ಮಟ್ಟದಲ್ಲಿ ಹೆಸರು ಬರುವ ಹಾಗೆ ಮಾಡಿತ್ತು. ಯಾಕಂದರೆ ನಾವು ಹೆಸರಿಗಾಗಿ ಮಾಡಿದ್ದಲ್ಲ, ಆದರೆ ನಮ್ಮ ಭೂಮಿಯ, ನಮ್ಮ ಭಾರತದ ಸೈನಿಕರು, ಒಬ್ಬ ಪ್ರಧಾನಿ ಮಾಡಿದಂಥ ಉತ್ತಮ ಕೆಲಸವನ್ನು ಅರ್ಥಪೂರ್ಣವಾಗಿ ಸಮಾಜಕ್ಕೆ ಒದಗಿಸಿಕೊಟ್ಟಿದ್ದೇವೆ. ಸರಿ, ನಂತರ ನೀವು ಯಕ್ಷಗಾನಕ್ಕೆ ಹೋಗುವಾಗ ಚೌಕಿಯಲ್ಲಿ ನಿಮ್ಮ ದಿನಚರಿ ಹೇಗಿರ್ತದೆ? ನಾವು ನಮ್ಮ ವೇಷದ ಸಮಯವನ್ನು ನೋಡಿಕೊಂಡು ಅದಕ್ಕೆ ಒಂದು ಗಂಟೆ ಮುಂಚೆ ಅಥವಾ ಕೆಲವೊಂದು ಸಲ ಬೇಗ ಹೋಗುತ್ತೇವೆ. ಹೊಸ ಪ್ರಸಂಗ ಆದರೆ ಅದರ ಬಗ್ಗೆ ಚೌಕಿಯಲ್ಲಿ ಒಂದು ಟೀಮ್ ವರ್ಕ್ ಅಂತ ಇರ್ತದೆ, ಅದನ್ನೆಲ್ಲ ಮಾಡಿಕೊಳ್ತೇವೆ. ಹಾಗೆ ಹೋಗಿ ನಮಗೆ ನಮ್ಮ ಹೊತ್ತಿಗೆ ಬರುವ ಚಹಾ ತಿಂಡಿ ಕುಡಿಯುವುದು ನಮ್ಮಲ್ಲಿ. ಯಾಕಂದರೆ ಚೌಕಿ ಅಂದರೆ ನಮ್ಮ ಮನೆ ಇದ್ದ ಹಾಗೆ. ಚೌಕಿಯಲ್ಲಿ ನಾವು ಎಷ್ಟು ಖುಷಿಯಿಂದ ಇರ್ತೇವೋ ಅಷ್ಟೇ ರಂಗಸ್ಥಳದಲ್ಲಿ ನಮಗೆ ಖುಷಿಯಾಗಿ ಉತ್ತಮವಾಗಿ ಪ್ರದರ್ಶನ ಕೊಡುವುದಕ್ಕಾಗ್ತದೆ. ಚೌಕಿಯಲ್ಲೇ ಒಂದು ರೀತಿಯ ಕಸಿವಿಸಿ ಆದರೆ ರಂಗಸ್ಥಳದಲ್ಲಿ ಅದು ತುಂಬ ಸಮಸ್ಯೆ ಆಗ್ತದೆ. ಆದ್ದರಿಂದ ಚೌಕಿಯಲ್ಲಿ ನಾವು ಯಾವತ್ತೂ ನಮ್ಮ ಮನೆಯವರಲ್ಲಿ ಹೇಗಿರ್ತೇವೋ ಅದೇ ರೀತಿ ಸಂತೋಷದಿಂದ ಇರ್ತೇವೆ. ನೀವು ಯಕ್ಷಗಾನಕ್ಕೆ ಸೇರಿದಂತಹ ಸಮಯದಲ್ಲಿ ಆಗ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು? ಈಗ ಅದು ಹೇಗೆ ಇಂಪ್ರೂವ್ ಆಗಿದೆ? ಯಕ್ಷಗಾನಕ್ಕೆ ಸೇರುವ ಸಂದರ್ಭದಲ್ಲಿ ಆರ್ಥಿಕವಾಗಿ ನಮ್ಮಲ್ಲಿ ಏನೂ ಇರಲಿಲ್ಲ. ಯಾಕಂದರೆ ನಾನು 6 ತಿಂಗಳು ಮೇಳದಲ್ಲಿ ತಿರುಗಾಟ ಮಾಡಿದೆ, ಮತ್ತು 6 ತಿಂಗಳು ತೋಟದ ಕೆಲಸಕ್ಕೆ ಹೋದದ್ದು ಉಂಟು. ಆದರೆ ಮತ್ತೆ ಏನಾಯಿತು ಅಂತ ಕೇಳಿದರೆ, ನನಗೂ ನನ್ನ ಸ್ವಂತ ಉದ್ದಿಮೆ ಮಾಡಬೇಕು, ಯಕ್ಷಗಾನವನ್ನೇ ನಂಬಿದರೆ ತುಂಬ ಕಷ್ಟ ಉಂಟು. ಹಾಗೆ ಆವಾಗ ಎಲ್ಲಿವರೆಗೆ ಅಂದರೆ ನಮಗೆ ಒಂದು ಪುರಾಣದ ಪುಸ್ತಕವನ್ನು ತಗೊಳ್ಳಿಕ್ಕೂ ಹಣದ ಸಮಸ್ಯೆ ಇತ್ತು. ಆವಾಗ ಸಿಕ್ಕವರಲ್ಲಿ ಹೋಗಿ, ಯಾಕಂದರೆ ಒಬ್ಬರ ಹೆಸರು ಹೇಳಲೇಬೇಕು, ಹರೀಶ್ ಇರುವೈನು ಅಂತ ಒಬ್ಬರು ಇದ್ದರು. ಅವರು ಭಾಳಷ್ಟು ಅವರಲ್ಲಿದ್ದಂಥ ಪುರಾಣದ ಪುಸ್ತಕಗಳನ್ನು ನನಗೆ ಉಚಿತವಾಗಿ ಕೊಟ್ಟಿದ್ದಾರೆ. ಅದೆಲ್ಲ ಅಂಥವರಲ್ಲಿ ತುಂಬ ಮಂದಿ ಇದ್ದಾರೆ ನನಗೆ. ಅದನ್ನೆಲ್ಲ ತುಂಬ ಅಧ್ಯಯನ ಮಾಡ್ತಿದ್ದೆ ನಾನು. 5 ವರ್ಷ ನಾನು ಬಿಡದೆ ಮೇಳದಲ್ಲಿ 1 ಸೆಕೆಂಡು ನಿದ್ರೆ ಮಾಡದೆ ನನ್ನ ವೇಷ ಮುಗಿದ ನಂತರ ಬಂದು ಓದುತ್ತಾ ಇದ್ದೆ. ಹಗಲಲ್ಲೂ ನಾವು ಆವಾಗ ಕ್ಯಾಂಪಲ್ಲೇ ಇರ್ತಾ ಇದ್ದೆವು. ನಾನು 4 ಗಂಟೆಗೆ ಎದ್ದು 6-7 ಗಂಟೆವರೆಗೆ ಓದ್ತಾ ಇದ್ದೆ. ಆವಾಗ ನಮಗೆ ಪುಸ್ತಕ ತಗೊಳ್ಳಿಕ್ಕೆ ಹಣ ಇಲ್ಲದಿದ್ದರೂ ಮೇಳದ ಪ್ರಸಂಗವನ್ನು, ಭಕ್ತಿಗೀತೆಗಳನ್ನು, ವಚನ ಸಾಹಿತ್ಯವನ್ನು ಎಲ್ಲಿವರೆಗೆ ಅಂದರೆ ನಾನು ಸಾಧಾರಣ ಆರಂಭಿಕ ಹಂತದಲ್ಲಿ ನನ್ನದು 2nd PUC ವರೆಗೆ ಕನ್ನಡ ಓದಿದ್ದೆ. ಕನ್ನಡದಲ್ಲಿ ಮೊದಲೇ ನಾನು ಬಹಳ ಉತ್ತಮವಾದ ಅಂಕಗಳಿರ್ತಾ ಇದ್ದೆ. ನಂತರ ನಾನು MA ವರೆಗಿನ ಪುಸ್ತಕವನ್ನು ಕನ್ನಡ ಸಾಹಿತ್ಯ ಕಲಿಯುವುದಕ್ಕೆ ಬೇಕಾಗಿ ತಗೊಂಡು ಓದಿದ್ದೇನೆ. ಹಾಗೆ ಓದುತ್ತಾ ಇದ್ದೆ. ಆ ನಿಟ್ಟಿನಿಂದ ನೋಡೋದಿದ್ದರೆ ಆ ಕಾಲಘಟ್ಟದಲ್ಲಿ ಆರ್ಥಿಕವಾಗಿ ಬಹಳ ಹಿಂದೆ ಇದ್ದೇವೆ ನಾವು. ಮತ್ತೆ ಯಕ್ಷಗಾನ, ಮತ್ತು ಹೀಗೆ ಉದ್ದಿಮೆ ಆರಂಭ ಮಾಡಿದೆ. ಹಾಗೆ ಉದ್ದಿಮೆಯಿಂದ ಆದ ಹಣ, ಮತ್ತು ತಾಳಮದ್ದಲೆ, ಮತ್ತು ಮಳೆಗಾಲದಲ್ಲಿ ತುಂಬ ಅವಕಾಶಗಳು ಸಿಕ್ಕಿದ್ದವು. ಹಾಗೆ ಅದನ್ನೆಲ್ಲ ಒಟ್ಟುಗೂಡಿಸುತ್ತಾ ಒಬ್ಬ ಸ್ವಾಭಿಮಾನಿಯಾಗಿ, ಅಂದರೆ ಇನ್ನೊಬ್ಬರಲ್ಲಿ ದೇಹಿ ಅಂತ ಕೇಳದೆ ಸಾಗುತ್ತಾ ಸದ್ಯ ಈಗ 1 ಎಕರೆ 10 ಸೆಂಟ್ ಜಾಗ ಇದೆ, ಉತ್ತಮವಾದ ಮನೆ ಇದೆ. ಈಗಲೂ ಸಾಲ ಉಂಟು, ಆದರೆ ದೊಡ್ಡದಲ್ಲ, ಅದನ್ನು ತೀರಿಸಬಹುದಾದಂಥ ಸಾಮರ್ಥ್ಯ ಉಂಟು. ಆದ್ದರಿಂದ ಆ ನಿಟ್ಟಿನಲ್ಲಿ ಈಗ ನೆಮ್ಮದಿಯಿಂದ ಬದುಕ್ತಾ ಇದ್ದೇವೆ.